श्री कृष्ण हरे कृष्ण. ಶ್ರೀ ಕೃಷ್ಣ ಎಲ್ಲರಿಗೂ ಸ್ವಾಗತ. ಚೈತನ್ಯ ಚರಿತಾಮೃತ ಕ್ಲಾಸಿಗೆ ಸ್ವಾಗತ, ಸುಸ್ವಾಗತ. ಚೈತನ್ಯ ಚರಿತಾಮೃತ ಮಧ್ಯಲೀಲಾ ಅಧ್ಯಾಯ 8 ಶ್ಲೋಕ 79. ಹರೇ ಕೃಷ್ಣ. प्रभु कहे हो उत्तम आगे कहा आरा राय प्रेम सर्व साध्य सारा. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಶರಣಾರ್ ಭಕ್ತಿ ವೇದ ಸ್ವಾಮಿ ಶಿಲಪ್ರಭುಪಾದ ಕಿ ಜೈ. ಪ್ರಭುಗಳು ಹೇಳಿದರು, ನಿಮ್ಮ ನುಡಿಗಳು ಒಂದಾದ ಮೇಲೆ ಒಂದರಂತೆ ನಿಶ್ಚಯವಾಗಿ ಉತ್ತಮವಾಗುತ್ತಿದೆ. ಆದರೆ ಇವೆಲ್ಲವನ್ನು ಮೀರಿಸಿದಂತ ಲೋಕೋತ್ತರವಾದ ರಸ ಹೊಂದಿದೆ, ಅತ್ಯುನ್ನತವಾದ ಅದನ್ನು ಕುರಿತು ಹೇಳಿ. ಎಸ್, ಈಗ ಲಾಸ್ಟ್ಗೆ ಅಂತ ಹೇಳಿದವರು ವಾತ್ಸಲ್ಯ ರಸದ ಬಗ್ಗೆ ಹೇಳಿದರು, ಅದಕ್ಕಿಂತ ಮುಂಚೆ ಸಾಕ್ಯದ ಬಗ್ಗೆ ಹೇಳಿದರು, ಅದಕ್ಕಿಂತ ಮುಂಚೆ ದಾಸ್ಯದ ಬಗ್ಗೆ ಹೇಳಿದರು. ಹಾಗೆ ನೀವು ಹೇಳಿದೆಲ್ಲ ತುಂಬಾ ಒಳ್ಳೆಯದುಂಟು, ಆದ್ರೆ ಇದನ್ನೆಲ್ಲ ಮೀರಿದೊಂದುಂಟು ರಸ, ಅದನ್ನು ಹೇಳಿ ಅಂತ ಹೇಳ್ತಿದ್ದಾರೆ. ಈಗ ರಾಮಚಂದ್ರ ರಾಯರು ಅಂತ ಹೇಳ್ತಾರೆ ನೋಡುವ. ಅದಕ್ಕೆ ರಾಮಚಂದ್ರ ರಾಯರು ಉತ್ತರಿಸಿದರು, ದೇವೋತ್ತಮನನ್ನು ಕುರಿತ ಪ್ರೇಮದಲ್ಲಿ ಅತ್ಯುನ್ನತವಾದ ಸ್ಥಾನವೆಂದರೆ ಕೃಷ್ಣನ ಬಗೆಗಿನ ಮಧುರ ಪ್ರೇಮ. ಹಾಗಾಗಿ ಇದು ಉನ್ನತ. ಭಾವಾರ್ಥ ನೋಡುವ. ಸಾಮಾನ್ಯವಾಗಿ ದೇವೋತ್ತಮನನ್ನು ಕುರಿತ ಪ್ರೇಮದಲ್ಲಿ ಒಡೆತನದ ನಿಕಟತೆ ಇರುವುದಿಲ್ಲ. ದಾಸ್ಯ ಪ್ರೇಮದಲ್ಲಿ ಆತ್ಮವಿಶ್ವಾಸದ ಕೊರತೆ ಇದೆ. ಭಾತೃ ಸಂಬಂಧದಲ್ಲಿ ವಾತ್ಸಲ್ಯದ ಹೆಚ್ಚಳದಲ್ಲಿ ಕೊರತೆ ಇದೆ. ಮಾತಾಪಿತೃಗಳ ಸಂಬಂಧದಲ್ಲಿ ಈ ವಾತ್ಸಲ್ಯ ಹೆಚ್ಚಾಗಿದ್ದರೂ ಸಂಪೂರ್ಣ ಸ್ವಾತಂತ್ರ್ಯದ ಕೊರತೆ ಇದೆ. ಆದರೆ ವ್ಯಕ್ತಿಯು ಕೃಷ್ಣನ ಮಧುರ ಪ್ರೇಮಿಯಾದರೆ ಬೇರೆ ಸಂಬಂಧಗಳಿರುವ ಕೊರತೆಗಳೆಲ್ಲ ಸಂಪೂರ್ಣವಾಗಿ ಅಭಿವ್ಯಕ್ತವಾಗುತ್ತವೆ. ದಾಂಪತ್ಯದ ಹಂತದಲ್ಲಿ ದೇವೋತ್ತಮನನ್ನು ಕುರಿತ ಪ್ರೇಮದಲ್ಲಿ ಯಾವುದರ ಕೊರತೆಯೂ ಇರುವುದಿಲ್ಲ. ಈ ಶ್ಲೋಕದಲ್ಲಿ ಸಾರಾಂಶವೆಂದರೆ, ದೇವೋತ್ತಮನನ್ನು ಕುರಿತ ಮಾತಾ ಪಿತೃ ಪ್ರೇಮವು ನಿಶ್ಚಯವಾಗಿಯೂ ಭಾತೃ ಪ್ರೇಮಗಿಂತ ಉನ್ನತವಾದದ್ದು. ದಾಂಪತ್ಯ ಪ್ರೇಮವು ಅದಕ್ಕಿಂತ ಉನ್ನತವಾದದ್ದು. ಶ್ರೀ ಚೈತನ್ಯ ಮಹಾಪ್ರಭುಗಳು ಇನ್ನು ಮುಂದಕ್ಕೆ ಹೋಗುವೆ ಎಂದು ರಾಮರಾಯರನ್ನು ಪ್ರಾರ್ಥಿಸಿದಾಗ ಅವರು ಮಧುರ ಸಂಬಂಧದ ಬಿಂದುವಿಗೆ ಬಂದರು. ಅದು ದಿವ್ಯ ಪ್ರೇಮದ ಅತ್ಯುನ್ನತ ಪರಿಪೂರ್ಣತೆ ಅಂತ. ಹಾಗೆ ಅಂತ ಹೇಳ್ತಾರೆ ಇಲ್ಲಿ ಭಾವಾರ್ಥದಲ್ಲಿ. ಪ್ರೇಮದಲ್ಲಿ ಒಡೆತನದ ನಿಕಟತೆ ಇರುವುದಿಲ್ಲ ಅಂದ್ರೆ ಪ್ರೇಮದಲ್ಲಿ. ದಾಸ್ಯ ಪ್ರೇಮದಲ್ಲಿ ಆತ್ಮವಿಶ್ವಾಸದ ಕೊರತೆ ಉಂಟು ನೋಡಿ, ಉಂಟು. ಭಾತೃ ಸಂಬಂಧದಲ್ಲಿ ವಾತ್ಸಲ್ಯದಲ್ಲಿ ಹೆಚ್ಚಳದಲ್ಲಿ ಕೊರತೆ ಇದೆ. ಹೆಚ್ಚಳ. ಮತ್ತೆ ಮಾತಾ ಪಿತೃಗಳ ಸಂಬಂಧದಲ್ಲಿ ಈ ವಾತ್ಸಲ್ಯ ಹೆಚ್ಚಾಗಿದ್ದರೂ ಸಂಪೂರ್ಣ ಸ್ವಾತಂತ್ರ್ಯ ಕೊರತೆ, ಸಂಪೂರ್ಣ ಸ್ವಾತಂತ್ರ್ಯ ಇಲ್ಲ ಅಂದ್ರೆ. ಆದರೆ ವ್ಯಕ್ತಿಯು ಕೃಷ್ಣನ ಮಧುರ ಪ್ರೇಮಿಯಾದರೆ ಬೇರೆ ಇಲ್ಲಿ ಯಾವುದೆಲ್ಲ ಕೊರತೆ ಉಂಟು ಸಂಪೂರ್ಣ ಅಭಿವ್ಯಕ್ತವಾಗ್ತವೆ. ಅದಕ್ಕೆ ಅದ ಹೆಸರು. ಇಲ್ಲಿದೆಲ್ಲ ಕೊರತೆ ಎಲ್ಲ ಅಲ್ಲಿ ಅಭಿವ್ಯಕ್ತ ಆಗ್ತದೆ. ಯಾವುದೆಲ್ಲ ಹೇಳಿದ್ರು ಈಗ
ದಾಸ್ಯದಲ್ಲಿ ಅಂತ, ಪಾತ್ರದಲ್ಲಿ ಅಂತ, ಮಾತಾಪಿತೃಗಳಲ್ಲಿ ಅಂತ, ಅದೆಲ್ಲ ಇಲ್ಲಿ ಸಂಪೂರ್ಣವಾಗಿ ಅಭಿವ್ಯಕ್ತವಾಗ್ತವೆ. ಅದಕ್ಕೆ ಅದು ಹೈಯೆಸ್ಟ್ ಮಧುರ ಪ್ರೇಮ. ದಾಂಪತ್ಯದ ಹಂತದಲ್ಲಿ ದೇವತಮ್ಮನ ಕುರಿತ ಪ್ರೇಮದಲ್ಲಿ ಯಾವುದರ ಕೊರತೆ ಇರುವುದಿಲ್ಲ. ನೋಡಿ, ಕೊರತೆ ಇಲ್ಲ ಅಂದ್ರೆ ಮಾಧುರ್ಯ ರಸದಲ್ಲಿ ಕೊರತೆ ಇಲ್ಲ. ಹಾಗೆ ಸಾರಾಂಶ ಎಂತ, ದೇವೋತ್ತಮನನ್ನು ಕುರಿತ ಮಾತಾಪಿತೃ ಪ್ರೇಮವು ನಿಶ್ಚಯವಾಗಿಯೂ ಭಾತೃ ಪ್ರೇಮಕ್ಕಿಂತ ಉತ್ತಮ. ನೋಡಿ, ಭಾತೃಗಿಂತ ವಾತ್ಸಲ್ಯ ಉತ್ತಮ, ಆದರೆ ದಾಂಪತ್ಯ ಪ್ರೇಮವು ಅದಕ್ಕಿಂತ ಉನ್ನತ, ಟಾಪ್ ಮೋಸ್ಟ್. ಹಾಗೆ ರಮಣರಾಯ ಒಂದು ಇನ್ನು ಮುಂದೆ ಹೇಳು, ಇನ್ನು ಮುಂದೆ ಹೇಳು, ಅದಕ್ಕೆ ಈ ಪ್ಲಾಟ್ಫಾರ್ಮ್ ತನಕ ಬಾ ಅಂತ ಹೇಳುವಂಥದ್ದು ರಮಣರಾಯ ಅನ್ನೋದು. ಮುಂದೆ ಹೇಳು, ಮುಂದೆ ಹೇಳು, ಮುಂದೆ ಹೇಳು. ಎಸ್, ನೆಕ್ಸ್ಟ್ ಶ್ಲೋಕ 80. ನಾಯಂ ಶ್ರೀಯ ಅಂಗ ಹೂ ನಿತಾಂತ ರಜೆ ಪ್ರಸಾದ ಸ್ವರ್ಯೋಷಿತಾಂ ನಳಿನ ಗಂಧ ರುಚಾಂ ಕುತೋ ಅನ್ಯ ರಸೋತ್ಸವೇ ಅಸ್ಯ ಭುಜ ದಂಡ ಘೃತಕಂತ ಲಬ್ಧಾ ಶಿಶಂ ಯಾ ಉದ್ಗದ ಉದಗಾತ್ ವ್ರಜ ಸುಂದರೀನಾ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣ ಭಕ್ತಿವೇದಾಂತ ಸ್ವಾಮಿ ಶಿಲ ಗೋಪಾಲಜಿ. ಪ್ರಭು ಶ್ರೀ ಕೃಷ್ಣನು ಗೋಪಿಯರೊಡನೆ ರಾಸಲೀಲೆಯಲ್ಲಿ ನರ್ತಿಸುತ್ತಿರುವಾಗ ತನ್ನ ಬಾಹುಗಳಿಂದ ಅವರ ಕುತ್ತಿಗೆಯನ್ನು ಸುತ್ತುವರಿದು ಆಲಂಬಿಸಿದ್ದಾನೆ. ಎಸ್, ಈ ದಿವ್ಯ ಕೃಪೆಯನ್ನು ಐಶ್ವರ್ಯ ದೇವತೆಗಾಗಲಿ ಅಥವಾ ಸ್ವರ್ಗಲೋಕದ ಸ್ತ್ರೀಯರಿಗಾಗಲಿ ಅನುಗ್ರಹಿಸಿಲ್ಲ. ನೋಡಿ, ಇದು ಖಾಲಿ ಗೋಪಿಯರಿಗೆ ಮಾತ್ರ. ರಾಸಲೀಲೆ ಮಾಡುವಾಗ ತನ್ನ ಭಾವಗಳಿಂದ ಕುತ್ತಿಗೆ ಸುತ್ತು ಆಲಂಬಿಸಿದೆ. ಸ್ವರ್ಗಲೋಕದ ಸ್ತ್ರೀಯರ ದೇಹಕಾಂತಿ ಮತ್ತು ಸೌರಭ ಕಮಲ ಪುಷ್ಪದ ಸೌಂದರ್ಯ ಮತ್ತು ಸೌರಭವನ್ನು ಹೋಲುತ್ತವೆ. ಒಂದು ಸ್ವರ್ಗಲೋಕದ ಸ್ತ್ರೀಯರು ತುಂಬಾ ಚಂದಂತೆ. ಅಂತ ಸುಂದರ ಸ್ತ್ರೀಯರು ಕೂಡ ಎಂದೂ ಇಂಥ ಅನುಗ್ರಹವನ್ನು ಕಲ್ಪಿಸಿಕೊಳ್ಳಲಾರರು. ಇನ್ನು ಐಕ ಲೆಕ್ಕದಲ್ಲಿ ಅಪ್ರತಿಮ ಸುಂದರಿಯ ಆಗಿರಬಹುದಾದ ಲೌಕಿಕ ಸ್ತ್ರೀಯನ್ನು ಕುರಿತು ಹೇಳುವುದೇನು? ಹೇಗೆಂದ್ರೆ ನೋಡಿ, ಇದಕ್ಕೆ ಎಕ್ಸಾಂಪಲ್ ಹೇಳ್ತೇನೆ. ಈಗ ನಾವು ಭೌತಿಕದಲ್ಲಿ ಮಿಸ್ ವರ್ಲ್ಡ್ ಹೇಳ್ತೇವೆ, ತುಂಬಾ ಬ್ಯೂಟಿ. ಈ ನಮ್ಮ ಭೌತಿಕ ಲೋಕದ ಮಿಸ್ ವರ್ಲ್ಡ್ ಸ್ವರ್ಗಲೋಕದ ಹುಡುಗಿಯ ಎದುರು ಏನೂ ಅಲ್ಲ ಅಂದ್ರೆ, ಏನು ಅಲ್ಲ ಅಂದ್ರೆ ಹೇಗೆ ಹೇಳುವಂತ ನಿಮ್ಗೆ. ಈಗ ನಿಮಗೊಂದು ಎಕ್ಸಾಂಪಲ್ ಕೊಡ್ತೇನೆ. ಇದು ನಾನು ಸ್ವತಃ ನೋಡಿದ ತಮಿಳ್ನಾಡಲ್ಲಿ, ಇದು 2014 ಅಲ್ಲಿ ನಮ್ದು ಯಾತ್ರೆಯಲ್ಲಿ, ಅಲ್ಲಿ ಯಾವುದೋ ಒಂದು ಟೆಂಪಲ್ ಅಲ್ಲಿ ಹೇಗಿತ್ತಂದ್ರೆ, ಒಬ್ಬ ವೈಟ್ ಲುಂಗಿ, ವೈಟ್ ಡ್ರೆಸ್, ತುಂಬಾ ದೊಡ್ಡ ಹೊಟ್ಟೆ, ದಪ್ಪ ಮೀಸೆ, ಹೀಗೆ ಮೀಸೆ ಎಲ್ಲ ವೀರಪ್ಪ ಅಂತಾರೆ. ಅವನೊಟ್ಟಿಗೆ ಒಂದು ಹೆಂಗಸಿದ್ಲು, ಸ್ಲಿಮ್ ಆಗಿ ಲಕ್ಷ್ಮಿ ತರ ಇದ್ಲು. ಅವನ ಹೆಂಡತಿ. ಆದ್ರೆ ಅವನ ನೋಡುವಾಗ ಹೆದರಿಕೆ ಆಗ್ಬೇಕು. ಇದು ಜೋಡಿ. ಮತ್ತೆ ಇನ್ನೊಂದು ಕಡೆಯಲ್ಲಿ ನೋಡಿದೆ, ಹುಡುಗಿ ಒಬ್ಬ ದಪ್ಪ, ಹುಡುಗ ಹೀಗೆ ಇದ್ದಾನೆ. ಹಾಗೆ ಈಗ ಆ ಹುಡುಗಿಯನ್ನು ನೀವು ಕಂಪೇರ್ ಮಾಡಿ ಯಾರೆದುರು? ಮಿಸ್ ವರ್ಲ್ಡ್ ಎದುರು. ಹಾಗೆ ನೀವು ಹೇಳ್ತೀರಿ ಮಿಸ್ ವರ್ಲ್ಡ್ ಸೂಪರ್, ಇವಳು ಏನು ಅಲ್ಲ ಅಂತ ಕಂಪೇರ್ ಮಾಡ್ತೀನಿ. ಅದೇ ರೀತಿ ಇಲ್ಲಿದು ಯಾರು ಮಿಸ್ ವರ್ಲ್ಡ್ ಇದ್ದಾಳೆ, ಭೌತಿಕ ಲೋಕದ ಅಂದ್ರೆ ತುಂಬಾ ಚಂದದ ಹುಡುಗಿ, ಅವಳನ್ನು ಸ್ವರ್ಗಲೋಕದವಳು ಎದುರಿಟ್ರೆ ಹೇಗೆ? ನಾನು ನಿಮ್ಗೆ ಹೇಳಿದೆ, ತಮಿಳ್ನಾಡಲ್ಲಿ ಒಬ್ಳು ಎಂದೇಳುವಂತದ್ದು, ತುಂಬಾ ದಪ್ಪ, ದಪ್ಪ ಹೀಗೆ ಇದ್ದಾಳೆ. ಅವಳನ್ನು ಬದಿಗಿಟ್ರೆ ಹೇಗಾಗ್ತದೆ? ಅದೇ ರೀತಿ ಆಗ್ತದಂತೆ. ಇದರ ಅರ್ಥ ಎಂತ? ಈ ಭೌತಿಕ ಲೋಕದ ಬ್ಯೂಟಿ ಏನು ಅಲ್ಲ, ಏನು ಅಲ್ಲ.
ಏನು ಅಲ್ಲ. ನಾವು ಭೌತಿಕ ಲೋಕದ ವಿಡಿಯೋ ನೋಡಿ ಈಗ ಜೊಲ್ಲು ಸುರಿಸ್ತೇವೆ, ಆದ್ರೆ ಏನು ಅಲ್ಲ ಅಂತೆ. ಇಲ್ಲಿ ಅದನ್ನು ಕಂಪೇರ್ ಮಾಡ್ತಾ ಇದೆ ನೋಡಿ, ಅರ್ಥ ಮಾಡಿ. ಈಗ ಸ್ವರ್ಗಲೋಕದ ಸ್ತ್ರೀಯರ ದೇಹಕಾಂತಿ ಮತ್ತು ಸೌರಭ ಕಮಲ ಪುಷ್ಪದ ಸೌಂದರ್ಯ ಮತ್ತು ಸೌರಭವನ್ನು ಹೋಲುತ್ತವೆ. ಅಂತ ಸುಂದರ ಸ್ತ್ರೀಯರು ಕೂಡ ಎಂದೂ ಇಂತಹ ಅನುಗ್ರಹವನ್ನು ಕಲ್ಪಿಸಿಕೊಳ್ಳಲಾರರು. ಯಾವುದು? ಕೃಷ್ಣ ಗೋಪಿಗರು ಇರುವಂತದ್ದು. ಇನ್ನು ಐಕ ಲೆಕ್ಕದಲ್ಲಿ ಅಪ್ರತಿಮ ಸುಂದರಿಯಾಗಿರಬಹುದಾದ ಲೌಕಿಕ ಸ್ತ್ರೀಯರ ಕುರಿತು ಹೇಳುವುದೇನು ಅಂದ್ರೆ, ಲೌಕಿಕ ಸ್ತ್ರೀಯರು ಏನೂ ಅಲ್ಲ. ಈಗ ಲೌಕಿಕ ಸ್ತ್ರೀಯಲ್ಲಿ ತುಂಬಾ ಸುಂದರ ಸ್ತ್ರೀ ಏನೂ ಅಲ್ಲ ಈ ಕಂಪೇರ್ ಮಾಡೋದಾದ್ರೆ. ಅಂದ್ರೆ ಈ ಗೋಪೀಸ್ನವರ ಎದುರು ಇವರು ನಮ್ಮ ಸ್ವರ್ಗಲೋಕದ ಸ್ತ್ರೀಯರು ಅವ್ರು ತುಂಬಾ ಚಂದ, ಅವ್ರು ಏನೂ ಅಲ್ಲ. ಅಂತ ಸ್ವರ್ಗಲೋಕದವರ ಎದುರು ನಮ್ಮ ಐಕ ಲೋಕದವರು ಏನೂ ಅಲ್ಲ, ಏನು ಅಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಇಂಥ ಕೃಪೆ ಕೃಷ್ಣ ಗೋಪಿಯರೊಡನೆ ರಾಸಲೀಲೆ ಮಾಡುವಾಗ ಅವನು ತನ್ನ ಭಾವಗಳಿಂದ ಅವರ ಕುತ್ತಿಗೆಯನ್ನು ಸುತ್ತುವರೆದು ಆಲಂಗಿಸಿದ್ದ. ಇದು ಐಶ್ವರ್ಯ ದೇವತೆ ಆಗಲಿ ಸ್ವರ್ಗಲೋಕ ಸ್ತ್ರೀಯರಾಗಲಿ ಅವರಿಗೆ ಇಲ್ಲ ಅಂತ. ಅವರಿಗೆ ಇಲ್ಲ. ಐಶ್ವರ್ಯ ದೇವತೆ ಅಂದ್ರೆ ಲಕ್ಷ್ಮಿ, ಲೋಕದ ಸ್ತ್ರೀಯರಂದ್ರೆ ಅವರು ಕೂಡ ಲಕ್ಷ್ಮಿ ಆಗಿದ್ದಾರೆ, ಅದು ಲಕ್ಷ್ಮಿ ಅಲ್ಲ, ಅಷ್ಟು ಚಂದ ಇದ್ದಾರೆ. ಎಸಿಗೆ ಭಾವಾರ್ಥ ನೋಡುವ. ಕೃಷ್ಣನಿಂದ ಗೋಪಿಯರಿಗೆ ಒಂದು ಸಂದೇಶವನ್ನು ನೀಡಲು ಈ ವೃಂದಾವನಕ್ಕೆ ಬಂದ ಉದ್ದವನು ಹೇಳಿದ ಶ್ಲೋಕ ಇದು. ಕೃಷ್ಣನಿಂದ ಗೋಪಿಯರಿಗೆ ಒಂದು ಸಂದೇಶ ನೀಡಲು ಯಾರು ಬರುವಂತದ್ದು? ಉದ್ದವ ಕೃಷ್ಣನ ಕ್ಲೋಸ್ ಫ್ರೆಂಡ್. ಸಂದೇಶ ನೀಡಲು ಬರುವಂತದ್ದು ವೃಂದಾವನಕ್ಕೆ. ವೃಂದಾವನದಲ್ಲಿರೋ ಗೋಪಿಯರ ಕಾರ್ಯಗಳನ್ನು ಗಮನಿಸಲೆಂದು ಉದ್ದವನು ಅಲ್ಲಿ ಉಳಿದ. ಕೃಷ್ಣನ ವೀರದಿಂದ ಗೋಪಿಯರಲ್ಲಿ ಅಭಿವ್ಯಕ್ತವಾದ ದೈವೋನ್ಮಾದದ ಪ್ರೇಮವನ್ನು ಕಂಡಾಗ ಅವರ ಪರಮೊಂದು ಪ್ರೇಮವನ್ನು ಮೆಚ್ಚಿ ಈ ಶ್ಲೋಕ ರೂಪದಲ್ಲಿ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸುತ್ತದೆ. ಹಾಗೆ ಪ್ರಾಕ್ಟಿಕಲ್ ಆಗಿ ಉದ್ದವ ನೋಡಿದಾನೆ. ಎಂತ ನೋಡಿದಾನೆ? ಎಸ್, ಯಾರು ಹೇಳ್ತೀರಿ? ಹ್ಯಾಂಡ್ ರೈಸ್ ಮಾಡಿ, ಎಷ್ಟು ನಿಮ್ಗೆ ಅರ್ಥ ಆಯ್ತು ನೋಡುವ. ಎಂತ ನೋಡಿದಾನೆ ಉದ್ದವ? ಎಸ್, ಮಲ್ಲಿಕಾ ಮಾತಾಜಿ ಸರಿ ಕೃಷ್ಣ ಹೇಳಿ. ಗೋಪಿಯರಲ್ಲಿ ದೈವೋನ್ಮಾದ ಪ್ರೇಮವನ್ನು ನೋಡಿದ್ದಾರೆ. ಕೃಷ್ಣನ ವಿರಹದಿಂದ ಉಂಟಾಗಿದೆ ಅದು. ಎಸ್, ಧನ್ಯವಾದ. ಇದಕ್ಕೆ ಹೇಳುವಂಥದ್ದು ಲವ್ ಇನ್ ಸಪರೇಷನ್, ವಿಪ್ರಲಂಬ ಭಾವ. ಇರುವಂಥದ್ದು ಗೋಪೀಸ್ ವೇರ್ ಮ್ಯಾಡ್ ಆಫ್ಟರ್ ಕೃಷ್ಣ. ಸಿಂಪ್ಲಿ ದೇ ವೇರ್ ಕ್ರೈಯಿಂಗ್, ದೇ ವೇರ್ ರೋಲಿಂಗ್. ಕೂಗ್ತಾ ಇದ್ರಂತೆ, ನೆಲದಲ್ಲಿ ರೋಲ್ ಆಗ್ತಾ ಇದ್ರಂತೆ. ಊಟ ಎಲ್ಲ ಬಿಟ್ಟಿದ್ದಾರೆ ಅಂತೆ, ಎಲ್ಲ ಬಿಟ್ಟಿದ್ದಾರೆ. ಬಟ್ಟೆ ಮೇಲೆ ಆಸಕ್ತಿ ಇಲ್ಲ. ಯಾಕಂದ್ರೆ ಟೋಟಲ್ ಕೃಷ್ಣನಲ್ಲಿ ಮೆಲ್ಟ್ ಆಗಿದ್ದಾರೆ. ದಿಸ್ ಈಸ್ ಹೈಯೆಸ್ಟ್. ಕೃಷ್ಣ ಇಲ್ಲ, ಎದುರೇ ಇಲ್ಲ, ಆದ್ರೆ ಕೃಷ್ಣ ಒಳಗೆ ಸ್ವತಃ ಕೃಷ್ಣನೇ. ಹಾಗೆ ಇದನ್ನು ಉದ್ದವ ನೋಡ್ತಾನೆ. ಉದ್ದವ ನೋಡಿ ಅಂದ್ರೆ ಹೋಗುವಂಥದ್ದು ವೃಂದಾವನಕ್ಕೆ ಹೋಗಿ ಸಂದೇಶ ನೀಡಲು ಹೋಗುವಂಥದ್ದು. ಇದನ್ನು ನೋಡ್ತಾನೆ, ಅವರ ಕಾರ್ಯವನ್ನು ಗಮನಿಸಲಿಕ್ಕೆ ಅಲ್ಲಿಯೇ ಉಳಿತಾನೆ. ಮತ್ತೆ ಅವರ ದೇಹದಲ್ಲಿ ಅವ್ಯಕ್ತವಾದ ಎಕ್ಸ್ಟಸಿ, ಸ್ಪಿರಿಚುವಲ್ ಎಕ್ಸ್ಟಸಿ, ಅದನ್ನು ನೋಡ್ತಾನೆ. ನೋಡಿ ಮೆಚ್ಚಿ ಇದನ್ನು ಹೇಳುವಂಥದ್ದು. ಗೋಪಿಯರ ಅದೃಷ್ಟವನ್ನು ಐಶ್ವರ್ಯ ದೇವತೆಯ ಅದೃಷ್ಟದೊಡನೆ ಕೂಡ ಹೋಲಿಸುವುದಕ್ಕಾಗುವುದಿಲ್ಲ. ಅಂದ್ರೆ ಐಶ್ವರ್ಯ ದೇವತೆ ಅಂದ್ರೆ ಲಕ್ಷ್ಮಿ ಕೂಡ ಈ ಆಪರ್ಚುನಿಟಿ ಇಲ್ಲ ಅಂತೆ. ಮತ್ತೆ ಉಳಿದವರೆಲ್ಲ ಅಂತ ಮಿಟಲ್ ವರ್ಲ್ಡ್ ಯಾರೆಲ್ಲ ಮಿಸ್ ವರ್ಲ್ಡ್ ಅವರ ಲಕ್ಷ್ಮಿ ಅಲ್ಲ, ದೇ ನಾಟ್ ಲಕ್ಷ್ಮೀಸ್.
ಇನ್ನು ಸ್ವರ್ಗಲೋಕದ ಸುಂದರ ಸ್ತ್ರೀಯರನ್ನು ಕುರಿತು ಹೇಳುವುದೇನು ಎಂದು ಅವನೇ ಒಪ್ಪಿಕೊಂಡಿದ್ದಾನೆ. ಯಾವಾಗ ಅದೃಷ್ಟ ದೇವತೆ ಲಕ್ಷ್ಮಿಗೆ ಅವಕಾಶವಿಲ್ಲ, ಮತ್ತೆ ಸ್ವರ್ಗಲೋಕದ ಸುಂದರ ಸ್ತ್ರೀಯರ ಬಗ್ಗೆ ಹೇಳುವುದೇನು? ಸ್ವರ್ಗಲೋಕ ಬೇಡಿ, ಸ್ವರ್ಗಲೋಕದವರಿಗೆ ನಮ್ಮ ಭೌತಿಕ ಲೋಕದ ಸ್ತ್ರೀಯರು, ತುಂಬಾ ಸುಂದರ ಸ್ತ್ರೀಯರು ಸ್ವರ್ಗಲೋಕದವರ ಎದುರು ಏನೂ ಅಲ್ಲ. ಹಾಗಾಗಿ ನಾವು ಈ ಪಾಯಿಂಟ್ ಅನ್ನು ಅರ್ಥ ಮಾಡ್ಬೇಕು. ಇದರ ಅರ್ಥ ಎಂತ ಅಂದ್ರೆ, ಈ ಗೋಪಿಯರು ಮಾಮೂಲಿ ಜನ ಅಲ್ಲ, ಈ ಭೌತಿಕ ರಿಲೇಷನ್ ಅಲ್ಲ, ಇದು ಟೋಟಲಿ ಟ್ರಾನ್ಸ್ಡೆಂಟಲ್, ದಿವ್ಯವಾದ ಸಂಬಂಧ. ಎಸ್, ನೆಕ್ಸ್ಟ್ ನೋಡುವ. ಶ್ಲೋಕ 81. ತಾಸಾಂ ಆವಿರ್ಭೂತ್ ಶೌರ್ಯ ಸ್ಮಯ ಮಾನ ಮುಖಾಮುಜ ಪೀತಾಂಬರ ದರ ಸರ್ಗ್ವಿ ಸಾಕ್ಷಾತ್ ಮನ್ಮತ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅವೇ ಚರಣಾರವಿಂದ ಭಕ್ತಿವೇದಾಂತ ಶಿಲ್ಪ್ರಭುಪಾದ್ಯ. ಅವರ ವಿರಹ ಭಾವನೆಯಿಂದಾಗಿ ಪ್ರಭು ಕೃಷ್ಣನು ಪೀತಾಂಬರ ಧಾರಿಯಾಗಿ ಹೂಮಾಲೆಯನ್ನು ಧರಿಸಿ ಗೋಪಿಯರ ನಡುವೆ ಪ್ರತ್ಯಕ್ಷನಾದನು. ಅವನ ಕಮಲದಂತ ಮುಖದಲ್ಲಿ ಮಂದಹಾಸವಿತ್ತು. ಅವನು ಸಾಕ್ಷಾತ್ ಮನ್ಮಥನ ಮನಸ್ಸನ್ನೇ ಆಕರ್ಷಿಸುವಂತಿದ್ದನು. ಎಸ್, ಹಾಗಾಗಿ ಈಗ ಅವರು ವಿಪ್ರಲಂಬ ಭಾವದಲ್ಲಿದ್ದಾರೆ, ಗೋಪಿಯರು. ಈಗ ಕೃಷ್ಣ ಎಂತ ಮಾಡ್ತಾನೆ, ಅಲ್ಲಿ ಅಪಿಯರ್ ಆಗ್ತಾನೆ, ಪ್ರತ್ಯಕ್ಷ ಆಗ್ತಾನೆ. ಯಾವ ಪೀತಾಂಬರಧಾರಿಯಾಗಿ ಅಂದ್ರೆ ಎಲ್ಲೋ ಗಾರ್ಮೆಂಟ್, ಹಳದಿ ಪೀತಾಂಬರ ಧಾರಿಯಾಗಿ, ಮತ್ತೆ ಒಂದು ಹೂಮಾಲೆ ಕೂಡ ಇರ್ತದೆ, ಕಾರ್ಲ್ಯಾಂಡ್. ಈಗ ಅವನ ಮುಖದಲ್ಲಿ ಮಂದಹಾಸ ಅಂದ್ರೆ ಸ್ಮೈಲ್. ಪ್ರಭುಪಾದ ಹೇಳುವಂಥದ್ದು, ಡಿಯೋಟಿ ಮೀನ್ಸ್ ಆಲ್ವೇಸ್ ಸ್ಮೈಲ್. ಇಫ್ ಈಸ್ ಮೊರೋಸ್ ದೆನ್ ಮಾಯಾ ಇಸ್ ಅಟ್ಯಾಕ್ಟ್. ಯಾವಾಗಲೂ ಸ್ಮೈಲ್ ಅಲ್ಲಿ ಇರಬೇಕು. ಹಾಗೆಯೇ ಭಗವಂತನ ಮುಖದಲ್ಲಿ ಮಂದಹಾಸವಿತ್ತು, ಸ್ಮೈಲ್. ಕಮಲದಂತ, ಕಮಲ ಅಂದ್ರೆ ಲೋಟಸ್. ಅವನು ಸಾಕ್ಷಾತ್ ಮನ್ಮಥನ ಮನಸ್ಸನ್ನೇ ಆಕರ್ಷಿಸುವಂತಿದ್ದು. ಮನ್ಮಥ ಅಂದ್ರೆ ಕ್ಯೂಪಿಡ್. ಮನ್ಮಥನ ಮನಸ್ಸನ್ನೇ ಆಕರ್ಷಿಸುವಂತಿದ್ದ ಭಗವಂತ. ಎಸ್, ಶ್ಲೋಕ ನೋಡುವ. ಈ ಶ್ಲೋಕವು ಶ್ರೀಮದ್ ಭಾಗವತದ್ದು 10ನೇ ಸ್ಕಂದ 32ನೇ ಶ್ಲೋಕ, 32ನೇ ಅಧ್ಯಾಯ 2ನೇ ಶ್ಲೋಕ. ರಾಸನೃತ್ಯವು ನಡೆಯುತ್ತಿರುವಾಗ ಕೃಷ್ಣನು ಇದ್ದಕ್ಕಿದ್ದಂತೆ ಮಾಯವಾದನು. ಅವನ ವಿರಹದಿಂದ ಗೋಪಿಯರು ಭಾವಪರವಶರಾದರು. ಅವರ ಗಾಢ ಪ್ರೇಮದ ಕೃಷ್ಣನ್ ಮತ್ತೆ ಕಾಣಿಸಿಕೊಳ್ಳಬೇಕಾಯಿತು. ಎಂತಂದ್ರೆ ಭಗವಂತ ಕೃಷ್ಣ ಎಂತ ಮಾಡ್ತಾನೆ ಅಂದ್ರೆ ಸಡನ್ ಆಗಿ ಡಿಸಪಿಯರ್ ಆಗ್ತಾನೆ. ಅಂದ್ರೆ ಭಗವಂತನಿಗೆ ಕೃಷ್ಣ ಅಂದ್ರೆ ಹಾಗೆ, ಕೃಷ್ಣನಿಗೆ ಈ ವಾಂಟ್ಸ್ ಫನ್, ಕೃಷ್ಣ ವಾಂಟ್ಸ್ ಫನ್. ಸೊ ಎಂತ ಮಾಡ್ತಾನೆ, ಅವ ಡಿಸಪಿಯರ್ ಆಗ್ತಾನೆ, ಮಾಯವಾಗ್ತಾನೆ ಇದ್ದಕ್ಕೆ ಅಂತ. ಆಗ ಗೋಪಿಯರು ವಿರಹದಿಂದ, ವಿರಹ ಅಂದ್ರೆ ಸಪರೇಷನ್, ಭಾವಭರೋಷರಾದರು. ಭಾವಭರೋಷ ಅಂದ್ರೆ ಎಕ್ಸ್ಟಸಿ.
ಆಗ ಅವರ ಈ ಭಾವ ಭರವಸೆ ನೋಡಿ ಕೃಷ್ಣ ಅಲ್ಲಿಗೆ ಮತ್ತೆ ಕಾಣಿಸಿಕೊಳ್ಳಬೇಕಾಯ್ತು. ನೋಡಿ, ಕೃಷ್ಣ ಪ್ರೇಮಕ್ಕೆ ಮೆಲ್ಟ್ ಆಗ್ತಾನೆ, ಪ್ರೇಮಕ್ಕೆ ಮೆಲ್ಟ್ ಆಗ್ತಾನೆ, ಅಲ್ಲಿ ವಾಪಸ್ ಕಾಣಿಸಿಕೊಳ್ತಾನೆ. ಎಸ್. ಶ್ಲೋಕ 82. ಕೃಷ್ಣ ಪ್ರಾಪ್ತಿಯ ಉಪಾಯ ಬಹುವಿಧಾಯ, ಕೃಷ್ಣ ಪ್ರಾಪ್ತಿ ತಾರತಮ್ಯ ಬಹುತಾಚಾಯ. ಪ್ರಭು ಕೃಷ್ಣನ ಅನುಗ್ರಹವನ್ನು ಸಂಪಾದಿಸಲು ನಾನಾ ಬಗೆಯ ಸಾಧನೆಗಳು ಮತ್ತು ಪ್ರಕ್ರಿಯೆಗಳು ಇವೆ. ಎಲ್ಲ ದಿವ್ಯ ಪ್ರಕ್ರಿಯೆಗಳನ್ನು ತುಲನಾತ್ಮಕ ಮಹತ್ವದ ದೃಷ್ಟಿಕೋನದಿಂದ ಅಧ್ಯಯನ ಮಾಡಲಾಗುವುದು. ಹಾಗೆ ಈಗ ನೋಡಿದಾಗ ನಾವೆಂತಂದ್ರೆ ಬೇರೆ ಬೇರೆ ಸಾಧನೆ ಮತ್ತು ಪ್ರಕ್ರಿಯೆ ಉಂಟು. ಕೃಷ್ಣನ ಅನುಗ್ರಹ ಸಂಪಾದಿಸಲು ಬೇರೆ ಬೇರೆ ಭಗವಂತನ ಕೃಷ್ಣನ ಫೇವರ್ ಸಿಗ್ತದೆ. ಬೇರೆ ಬೇರೆ ಅನುಗ್ರಹ ಅಂದ್ರೆ ಫೇವರ್. ಓಕೆ. ಸಾಧನೆ ಮತ್ತು ಪ್ರಕ್ರಿಯೆಗಳು, ಎಲ್ಲ ದಿವ್ಯ ಪ್ರಕ್ರಿಯೆಗಳನ್ನು ತುಲನಾತ್ಮಕ ಮಹತ್ವ ದೃಷ್ಟಿಕೋನದಿಂದ ಅಧ್ಯಯನ ಮಾಡಲಾಗುವುದು. ತುಲನಾತ್ಮಕ. ನೆಕ್ಸ್ಟ್ ಶ್ಲೋಕ 83. किंतु यान राहे रस से सर्वोत्तम, ततस्तहन विचारिला आचे तारतम. किंतु यान राहे रस से सर्वोत्तम, ततस्तहन विचारिला आचे तारतम. किंतु यान राहे रस हे सर्वोत्तम, ततसहन विचारिले आचे तारतम. ಅನುವಾದ ಮತ್ತು ಭಾವಾರ್ಥ ಇಂಗ್ಲಿಷ್. ಅಭಯ ಚರಣ ಭಕ್ತಿವೇದಾಂತ ಸ್ವಾಮಿ ಶಿಲಪ್ರಭುಪಾದಿಜಿ. ಒಬ್ಬ ನಿರ್ದಿಷ್ಟ ಭಕ್ತನು ಪ್ರಭುವಿನೊಡನೆ ಯಾವ ಸಂಬಂಧವನ್ನು ಹೊಂದಿದಾನೆಯೋ ಅದು ಅವನ ಪಾಲಿಗೆ ಅತ್ಯುತ್ತಮ. ಆದರೆ ನಾವು ಎಲ್ಲ ವಿವಿಧ ವಿಧಾನಗಳನ್ನು ನಿಷ್ಕಪಟವಾಗಿ ಅಧ್ಯಯನ ಮಾಡಿದರೆ ಪ್ರೇಮದ ಶ್ರೇಣಿಯಲ್ಲಿ ಮಟ್ಟದ್ದು ಕೆಳಮಟ್ಟದ್ದು ಕಂಡು ಬರುತ್ತದೆ. ಎಸ್. ಎಂತ ಹೇಳ್ತಾರೆ ಇಲ್ಲಿ? ಒಬ್ಬ ನಿರ್ದಿಷ್ಟ ಭಕ್ತನು ಪ್ರಭುವಿನೊಡನೆ ಯಾವ ಸಂಬಂಧ ಹೊಂದಿದ್ದಾನೆಯೋ ಅದು ಅವನ ಪಾಲಿಗೆ ಅತ್ಯುತ್ತಮ. ಅಂದ್ರೆ ಒಬ್ಬ ಶಾಂತದಲ್ಲಿರ್ಬೋದು, ಒಬ್ಬ ದಾಸ್ಯದಲ್ಲಿರ್ಬೋದು, ಒಬ್ಬ ಸಾಕ್ಯದಲ್ಲಿರ್ಬೋದು, ಒಬ್ಬ ವಾತ್ಸಲ್ಯದಲ್ಲಿರ್ಬೋದು, ಒಬ್ಬ ಮಾಧುರ್ಯದಲ್ಲಿರ್ಬೋದು. ಅವ ಯಾವುದಲ್ಲಿದ್ದಾನೆ ಅದು ಅತ್ಯುತ್ತಮ. ಆದರೆ ನಾವು ಎಲ್ಲ ವಿವಿಧ ವಿಧಾನಗಳನ್ನು ನಿಕ್ಷೇಪದವಾಗಿ ಅಧ್ಯಯನ ಮಾಡಿದರೆ ಪ್ರೇಮ ಶ್ರೇಣಿಯ ಮೇಲ್ಮಟ್ಟದ್ದು ಕೆಳಮಟ್ಟದ್ದು ಕಂಡು ಬರ್ತದೆ. ಎಸ್. ಇದರಲ್ಲಿ ಅಂತಂದ್ರೆ ಪ್ರೇಮದಲ್ಲಿ ಹೈಯರ್ ಮತ್ತು ಲೋವರ್ ಡಿಗ್ರಿ ಉಂಟು. ಕರೆಕ್ಟ್ ಆಗಿ ನಾವು ಅಧ್ಯಯನ ಮಾಡಿದರೆ. ಎಸ್. ಹರೇ ಕೃಷ್ಣ. ಈಗ ನಾವು ಭಾವಾರ್ಥ ನೋಡುವ. ಎಸ್. ಹರೇ ಕೃಷ್ಣ. ಭಾವಾರ್ಥ ಮಾಡುವ. ಹರೇ ಕೃಷ್ಣ. ಈ ವಿಚಾರವಾಗಿ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಹೀಗೆ ವಿವರಿಸುತ್ತಾರೆ. ಈ ಶ್ಲೋಕವು ದೇವೋತ್ತಮನನ್ನು ಕುರಿತ ಪ್ರೀತಿಗೆ ಸಂಬಂಧಪಟ್ಟಂತೆ ವಿಚಿತ್ರ ವಿಧಾನಗಳ ಸೃಷ್ಟಿಯನ್ನು ಪ್ರತಿಪಾದಿಸುವುದಿಲ್ಲ. ಅಂತ ಸಂಶೋಧನೆಗಳನ್ನು ಸರ್ವೋನ್ನತ ಎಂದು ಅಂಗೀಕರಿಸಲು ಆಗುವುದಿಲ್ಲ. ದೃಢದಲ್ಲಿ ಅಂತ ಕಪೋಲ ಕಲ್ಪಿತಗಳನ್ನು ಈ ಶ್ಲೋಕದಲ್ಲಿ ಅನುಸರಿಸಲು ಹೇಳಿಲ್ಲ. ಶ್ರೀ ರೂಪ ಗೋಸ್ವಾಮಿಯವರು ಭಕ್ತಿರಸಾಮ ಸಿಂಧುವಿನಲ್ಲಿ ಹೀಗೆ ಹೇಳಿದ್ದಾರೆ. ಶ್ರುತಿ ಸ್ಮೃತಿ ಪುರಾಣಾದಿ ಪಂಚರಾತ್ರ ವಿಧಿ ವಿನಾ ಐಕಾಂತಿಕಿ ಹರಿಯರ್ ಭಕ್ತಿರ್ ಉತ್ಪಾತಾಯೇವ ಕಲ್ಪತೆ.
ವ್ಯಕ್ತಿಯು ವೈದಿಕ ಸಾಹಿತ್ಯವನ್ನು ಮತ್ತು ಇತರ ಸಾಹಿತ್ಯವನ್ನು ಪರಾಮರ್ಶಿಸಿ ವೇದಗಳ ನಿರ್ಣಯಗಳನ್ನು ಅನುಸರಿಸಬೇಕು ಎಂದು ಅವರು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಸೂಚಿಸಿದ್ದಾರೆ. ಸ್ವಯಂ ಸಂಶೋಧಿತವಾದ ಭಕ್ತಿಯ ನಿಲುಮೆಯು ಕೇವಲ ಲೋಕೋತ್ತರ ನೆಲೆಯಲ್ಲಿ ಶೋಭೆಯನ್ನುಂಟು ಮಾಡುತ್ತದೆ. ಕುಟುಂಬ ಜೀವನಕ್ಕೆ ಅಧಿಕವಾಗಿ ಅಂಟಿಕೊಂಡ ವ್ಯಕ್ತಿಯೊಬ್ಬನು ಜೀವನ ನಿರ್ವಹಣೆಗೆ ಶ್ರೀಮದ್ ಭಾಗವತ ಅಥವಾ ಕೃಷ್ಣ ಪ್ರಜ್ಞೆಯನ್ನು ಅಳವಡಿಸಿಕೊಂಡರೆ ಅವನ ಕ್ರಿಯೆಯು ನಿಶ್ಚಯವಾಗಿಯೂ ಅಪರಾಧವಾಗುತ್ತದೆ. ವ್ಯಕ್ತಿಯು ಜಾತಿಯ ಗುರುವಾಗಬಾರದು ಅಥವಾ ಲೌಕಿಕ ಗ್ರಾಹಕರಿಗೆ ಮಂತ್ರಗಳನ್ನು ಮಾರಬಾರದು ಅಥವಾ ತನ್ನ ಜೀವನ ನಿರ್ವಹಣೆಗೆ ಶಿಷ್ಯರನ್ನು ಸ್ವೀಕರಿಸಬಾರದು. ಈ ಎಲ್ಲಾ ಕಾರ್ಯಗಳು ಅಪರಾಧ. ವ್ಯಕ್ತಿಯು ಸಂಕೀರ್ತನೆ ನಡೆಸಲು ವೃತ್ತಿ ತಂಡವನ್ನು ಕಟ್ಟಿಕೊಂಡು ಜೀವನ ನಿರ್ವಹಣೆ ಮಾಡಬಾರದು ಅಥವಾ ಅವನು ಲೌಕಿಕ ಸಮಾಜಕ್ಕೆ, ಸ್ನೇಹಕ್ಕೆ ಮತ್ತು ಪ್ರೇಮಕ್ಕೆ ಅಂಟಿಕೊಂಡಿದ್ದು ಭಕ್ತಿ ಸೇವೆಯನ್ನು ಆಚರಿಸಬಾರದು ಅಥವಾ ಸಾಮಾಜಿಕ ಶಿಷ್ಟಾಚಾರ ಎಂದು ಕರೆಯುವುದಕ್ಕೆ ಅವನು ಅವಲಂಬಿತನಾಗಿರಬಾರದು. ಇದೆಲ್ಲ ಕೇವಲ ಮಾನಸಿಕ ಹೂವ. ಇವು ಯಾವುದನ್ನು ಪರಿಶುದ್ಧ ಭಕ್ತಿ ಸೇವೆಗೆ ಹೋಲಿಸಲಾಗುವುದಿಲ್ಲ. ಪರಿಶುದ್ಧ ಭಕ್ತಿ ಸೇವೆ ಮತ್ತು ಕೃಷ್ಣ ಪ್ರಜ್ಞೆಯನ್ನು ಯಾರೂ ಕೂಡ ಲೌಕಿಕ ಕಾರ್ಯಗಳಿಗೆ ಹೋಲಿಸಲಾರದು. ಶ್ರೀ ಚತುರ್ಮಾಪುಗಳ ಪಂಥಕ್ಕೆ ಸೇರಿದವರೆಂದು ಹೇಳಿಕೊಳ್ಳುವ ಅನೇಕ ಗುಂಪುಗಳಿವೆ. ಅವುಗಳಲ್ಲಿ ಕೆಲವು ಯಾವುದೆಲ್ಲ ಔಲ, ಬೌಲ, ಕರ್ತವಾಜ, ನೇದ, ದಾರವೇಶ, ಸಾನಿ, ಸಖಿಬೇಕಿ, ಸ್ಮಾರ್ತ, ಜಾತಗೋಸಾನಿ, ಅತಿವಾದಿ, ಶೂಡಧಾರಿ ಮತ್ತೆ ಲಾಸ್ಟಿಗೆ ಗೌರಾಂಗ ನಾಗರಿ ಎಂದು ಹೆಸರು ಆಗಿವೆ. ಇದೆಲ್ಲ ಇಂಥವರೆಲ್ಲ ಅಂದ್ರೆ ದೇ ಆರ್ ಆಲ್ ಅಂತ ಹೇಳುವಂಥದ್ದು. ಇವರಿಗೆ ಅಂತ ಹೇಳುವಂಥದ್ದು ವರ್ಡ್, ಎಕ್ಸಾಕ್ಟ್ ವರ್ಡ್, ದೇ ಆರ್ ಮೇಕಿಂಗ್ ಕೃಷ್ಣ ಚೀಪ್. ಇವರೆಲ್ಲ ಭಗವಂತನ ಚೀಪ್ ಅಂದ್ರೆ ನಾವು ಅವರ ನಿತ್ಯಾನಂದ ಪ್ರಭು ಫ್ಯಾಮಿಲಿಯಿಂದ, ನಾನು ಚೈತನ್ಯ ಫ್ಯಾಮಿಲಿಯಿಂದ ಈ ರೀತಿ ಎಲ್ಲ ಹೇಳ್ತಾರೆ. ಮಿಗಿಲಾಗಿ ಶ್ರೀ ರೂಪ ಮತ್ತು ಶ್ರೀ ಸನಾತನರೇ ಮೊದಲಾದ 6 ಜನ ಗೋಸ್ವಾಮಿಗಳ ಅಭಿಪ್ರಾಯದೊಡನೆ ಹೋಲಿಸಿ ಈ ಜಾತಿ ಗೋಸ್ವಾಮಿಗಳ ಅಭಿಪ್ರಾಯಗಳೇ ಶ್ರೇಷ್ಠ ಎಂದು ಭಾವಿಸುವವರು ಇದ್ದಾರೆ. ಇದು ಕೇವಲ ಇನ್ನೊಂದು ವಂಚನೆಯ ಪ್ರಕ್ರಿಯೆ. ಇನ್ನು ಕೆಲವರು ಅಭಕ್ತರಿದ್ದಾರೆ. ಅವರು ಅನಧಿಕೃತ ಹಾಡುಗಳನ್ನು ರಚಿಸುತ್ತಾರೆ, ಹಣಕ್ಕಾಗಿ ನಾನಾ ದೇವಸ್ಥಾನವನ್ನು ಸ್ಥಾಪಿಸುತ್ತಾರೆ, ಸಂಬಳಕ್ಕಾಗಿ ದೇವರ ವಿಗ್ರಹವನ್ನು ಪೂಜಿಸುತ್ತಾರೆ. ಓಕೆ, ತುಂಬಾ ಉಂಟು. ನಾನು ಮಾಡ್ತಾ ಓದ್ತಾ ಹೋದ್ರೆ ಮುಗ್ಲಿಕ್ಕಿಲ್ಲ. ಓಕೆ, ಹರೇ ಕೃಷ್ಣ. ಈಗ ಇಲ್ಲಿ ಎಂತ ಹೇಳ್ತಿದ್ದಾರೆ? ಭಕ್ತಿದಾನ ಸರಸ್ವತಿ ಠಾಕೂರ್ ಹೇಳುವಂಥದ್ದು ಎಂತ ಹೇಳುವಂಥದ್ದು? ದೇವೋತ್ತಮನನ್ನು ಕುರಿತ ಪ್ರೀತಿಗೆ ಸಂಬಂಧಪಟ್ಟಂತೆ ವಿಚಿತ್ರ ವಿಧಾನಗಳ ಸೃಷ್ಟಿಯನ್ನು ಪ್ರತಿಪಾದಿಸುವುದಿಲ್ಲ. ಹೇಳುವಂತ ನಾನು ಕೂಡ ಕೃಷ್ಣನ ಪ್ರೀತಿ ಮಾಡ್ತೇನೆ. ಅವರು ಬೆತ್ತದಲ್ಲಿ ಹೊಡಿತಾ ಇದ್ರ, ಅವ್ರು ನೋಡುವಾಗ ಎಲ್ಲರೂ ಓಡಿ ಹೋಗ್ತಾ ಇದ್ರು. ಇಂಥದ್ದು ಎಂತ ನೋಡಿ, ಇದೆಲ್ಲ ಸೆಕ್ಸ್. ಯಾವುದು? ಇವರೆಲ್ಲ ಪ್ರಿಟೆಂಡರ್ಸ್. ಔಲ, ಬೌಲ, ಕರ್ತಬಾಜ. ಅವರು ಬರುವಾಗ ಎಲ್ಲರೂ ಅಡಿಗೆ ಕೂತ್ಕೊಳ್ತಾ ಇದ್ರಂತೆ. ಅವರು ಬೆತ್ತದಲ್ಲಿ ಹೊಡಿತಾ ಇದ್ರು ಶ್ರೀಲ ಭಕ್ತಿದಾನ ಸರಸ್ವತಿ ಠಾಕೂರ್. ಹಾಗೆ ಅವ್ರು ಹೇಳುವಂಥದ್ದು, ಇವರು ಕೂಡ ಹೇಳುವಂಥದ್ದು, ಇಂಥವ್ರು ಹೇಳುವಂಥದ್ದು, ನಮ್ಗೆ ಕೃಷ್ಣನ ಮೇಲೆ ಪ್ರೀತಿ ಉಂಟು, ನಾನು ಗೋಪಿ, ಈ ರೀತಿಯೆಲ್ಲ ಹೇಳ್ತಾರೆ. ಈ ಶ್ಲೋಕ ದೇವೋತ್ತಮ ಕುರಿತು ಪ್ರೀತಿಗೆ ಸಂಬಂಧ ವಿಚಿತ್ರ ವಿಧಾನ ಸೃಷ್ಟಿಯನ್ನು ಪ್ರತಿಪಾದಿಸುವುದಿಲ್ಲ. ಅಂತ ಸಂಶೋಧನೆ ಸರ್ವೋನ್ನತ ಎಂದು ಅಂಗೀಕರಿಸಲು ಆಗುವುದಿಲ್ಲ. ಅಂತ ಕಪೋಲ ಕಲ್ಪಿತ ಈ ಶ್ಲೋಕದಲ್ಲಿ ಅನುಸರಿಸಿ ಹೇಳಲಿಲ್ಲ. ಅದಕ್ಕೆ ರೂಪಗೋಸ್ವಾಮಿ ಅಂತ ಹೇಳುವಂಥದ್ದು ಭಕ್ತಿ ಸಾಮಸಂದಲ್ಲಿ ಉಂಟು. ಶ್ರುತಿ ಸ್ಮೃತಿ ಪುರಾಣಾದಿ ಪಂಚರಾತ್ರ ವಿಧಿ ವಿನ ಐಕಾಂತಿಕಿ ಹರೇರ್ ಭಕ್ತಿ
ಉತ್ಪಾತ ಏವ ಕಲ್ಪತೆ. ಅಂದ್ರೆ ವ್ಯಕ್ತಿಯು ವೈದಿಕ ಸಾಹಿತ್ಯವನ್ನು ಮತ್ತು ಇತರ ಸಾಹಿತ್ಯವನ್ನು ಪರಾಮರ್ಶಿಸಿ ವೇದಗಳ ನಿರ್ಣಯಗಳು ಅನುಸರಿಸಬೇಕು. ಪರಾಮರ್ಶಿಸಿ ಅಂದ್ರೆ ಈ ವೇದದ ಕನ್ಕ್ಲೂಷನ್ ಎಂತ ಉಂಟು ಅದನ್ನು ತಿಳಿಬೇಕು. ಇಲ್ಲಿ ಸೂಚನೆ ಮಾಡಿದ್ದಾರೆ. ಸ್ವಯಂ ಸಂಶೋಧಿತವಾದ ಭಕ್ತಿಯ ನಿಲುಮೆಯು ಕೇವಲ ಲೋಕೋತ್ತರನೆಯಲ್ಲಿ ಕ್ಷೋಭೆಯನ್ನು ಮಾಡುತ್ತದೆ. ಸ್ವಯಂ ಅಂದ್ರೆ ಅವರೇ ಓನ್ ಇನ್ವೆಂಟ್ ಮಾಡುವಂಥದ್ದು, ಅದಕ್ಕೆ ವ್ಯಾಲ್ಯೂ ಇಲ್ಲ. ಇನ್ವೆಂಟೆಡ್ ಡಿವೋಷನಲ್ ಆಟಿಟ್ಯೂಡ್, ಅದಕ್ಕೆ ವ್ಯಾಲ್ಯೂ ಇಲ್ಲ. ನೆಕ್ಸ್ಟ್ ನೋಡಿ, ಕುಟುಂಬ ಜೀವನಕ್ಕೆ ಅಧಿಕವಾಗಿ ಅಂಟಿಕೊಂಡ ವ್ಯಕ್ತಿಯೊಬ್ಬನು ಜೀವನ ನಿರ್ವಹಣೆಗೆ ಶ್ರೀಮದ್ ಭಾಗವತ ಅಥವಾ ಕೃಷ್ಣ ಬಗ್ಗೆಯನ್ನು ಅಳವಡಿಸಿಕೊಂಡರೆ ಅವನ ಕ್ರಿಯೆಯು ನಿಶ್ಚಯವಾಗಿಯೂ ಅಪರಾಧವಾಗುತ್ತದೆ. ಹೇಗೆಂದ್ರೆ ವೃಂದಾವನದಲ್ಲಿ ಅವರು ಸಪ್ತಾಹ ಮಾಡ್ತಾರೆ, ಭಾಗವತ ಸಪ್ತಾಹ. ಅವ್ರು ಮಾಡುವಂಥದ್ದು ಯಾಕೆ? ಜೀವನ ನಿರ್ವಹಣೆಗೆ ಅಂಟಿಕೊಂಡಿದ್ದಾರೆ ಫ್ಯಾಮಿಲಿಯಲ್ಲಿ. ಶ್ರೀಮದ್ ಭಾಗವತ ಮಾಡುವಂಥದ್ದು ಅದು ಅಪರಾಧ ಅಂತೆ ನೋಡಿ. ಹಾಗೆ ಮಾಡಿದರೆ ವ್ಯಕ್ತಿಯು ಜಾತಿಯ ಗುರುವಾಗಬಾರದು. ಎಸ್, ನಾನು ಗೋಸ್ವಾಮಿ ಫ್ಯಾಮಿಲಿ ಹುಟ್ಟಿದ್ದೆ, ನಾನು ಗೋಸ್ವಾಮಿ. ನಾನು ಬ್ರಾಹ್ಮಣ ಫ್ಯಾಮಿಲಿ ಹುಟ್ಟಿದ್ದೆ, ನಾನು ಬ್ರಾಹ್ಮಣ. ಜಾತಿಯ ಗುರು ಆಗಬಾರದು. ಮತ್ತೆ ಅಥವಾ ಲೌಕಿಕ ಗ್ರಾಹಕರಿಗೆ ಮಂತ್ರಗಳನ್ನು ಮಾರಬಾರದು. ಲೌಕಿಕ ಯಾರು ಮೆಟೀರಿಯಲ್ಸ್ಗೆ ಅವರಿಗೆ ಮಂತ್ರವನ್ನು ಮಾರಬಾರದು. ಅಥವಾ ತನ್ನ ಜೀವ ನಿರ್ವಹಣೆಗೆ ಶಿಷ್ಯರನ್ನು ಸ್ವೀಕರಿಸಬಾರದು. ಶಿಷ್ಯರು ಬೇಕು ನನ್ನ ಜೀವ ನಿರ್ವಹಣೆ ಮಾಡಬಾರ್ದಂತೆ. ಎಲ್ಲ ಕಾರ್ಯಗಳು ಅಪರಾಧ. ವ್ಯಕ್ತಿಯು ಸಂಕೀರ್ತನೆ ನಡೆಸಲು ವೃತ್ತಿ ತಂಡವನ್ನು ಕಟ್ಟಿಕೊಂಡು ಜೀವನ ನಿರ್ವಹಣೆ ಮಾಡಬಾರದು. ಜನರು ಹೆಚ್ಚಿನವರು ನಾವು ಭಜನ್ ಟೀಮ್ ಉಂಟು, ಭಜನ್ ಹಿಡಿಯೋದಕ್ಕೆ ದುಡ್ಡು ಕೊಡ್ಬೇಕು, ಅದು ಮಾಡಬಾರ್ದಂತ. ಅದಕ್ಕೆ ನಾವು ಸಂಕೀರ್ತನ ಹೋಗ್ತೇವೆ, ನಾವು ಹಣಕ್ಕೆ ಮಾಡೋದಲ್ಲ, ನಾವು ಆಸ್ ಎ ಸೇವೆ ಮಾಡಿ ಬರುವಂತ. ಖುಷಿಯಾಗಿ ದೇವಸ್ಥಾನ ಕೊಡ್ತಾರೆ, ಅದು ಬೇರೆ ವಿಷಯ. ಆದ್ರೆ ಹಣಕ್ಕೆ ಮಾಡುವುದಲ್ಲ ಸಂಕೀರ್ತನೆ. ಅದು ನೀವು ನೋಡ್ಬೋದು, ಎಲ್ಲರೂ ಮಾಡುವುದು ಹಣಕ್ಕೆ. ಹಾರ್ಮೋನಿಯಂಗೆ ಕೊಡ್ಬೇಕು, ಆಡಿದವನಿಗೆ ಕೊಡ್ಬೇಕು, ಇನ್ನೊಬ್ಬನಿಗೆ ಕೊಡ್ಬೇಕು. ನಿಮ್ಮ ಮನೆಯಲ್ಲಿ ಫಂಕ್ಷನ್ ಮಾಡ್ತೀವಿ, ನಿಮ್ಗೆ ಗೊತ್ತಿರ್ಬೋದು. ಆದ್ರೆ ನಾವು ಕೃಷ್ಣ ಪ್ರಜ್ಞೆಯದು ಹಾಗೆ ಅಲ್ಲ. ಫಂಕ್ಷನ್ಗೆ ಹೋಗ್ತೇವೆ ಸಂಕೀರ್ತನೆಗೆ, ಅದು ಹಣಕ್ಕೆ ಅಲ್ಲ, ಎಂತ ಹೇಳುವಂಥದ್ದು ಸೇವಾ. ವ್ಯಕ್ತಿಯು ಸಂಕೀರ್ತನೆಯನ್ನು ನಡೆಸಲು ವೃತ್ತಿ ತಂಡವಂತ ಕಟ್ಟಿಕೊಂಡು ಜೀವ ನಿರ್ವಹಣೆ ಮಾಡಬಾರದು. ಅಥವಾ ಅವನು ಲೌಕಿಕ ಸಮಾಜಕ್ಕೆ, ಸ್ನೇಹಕ್ಕೆ ಮತ್ತು ಪ್ರೇಮಕ್ಕೆ ಅಂಟಿಕೊಂಡು ಭಕ್ತಿ ಸೇವೆಯನ್ನು ಆಚರಿಸಬಾರದು. ಲೌಕಿಕ ಸಮಾಜಕ್ಕೆ ಅಂಟಿಕೊಂಡು ಹಾಗೆ ಮಾಡಬಾರ್ದು. ಅಥವಾ ಸಾಮಾಜಿಕ ಶಿಷ್ಟಾಚಾರ ಎಂದು ಕರೆಯುವುದಕ್ಕೆ ಅವನು ಅವಲಂಬಿತನಾಗಿರಬಾರದು. ಇದೆಲ್ಲ ಕೇವಲ ಮಾನಸಿಕ ಹೂವಾಪು, ಮೆಂಟಲ್ ಸ್ಪೆಕ್ಯುಲೇಷನ್. ಇದನ್ನೆಲ್ಲ ಮಾಡಬಾರ್ದಂತೆ. ಮತ್ತೆ ಯಾವ್ದು ಮಾಡ್ಬೇಕು? ಇವು ಯಾವುದನ್ನು ಪರಿಶುದ್ಧ ಭಕ್ತಿ ಸೇವೆಗೆ ಹೋಲಿಸ, ಇದು ಪರಿಶುದ್ಧ ಭಕ್ತಿ ಸೇವೆ ಅಲ್ಲ. ಇಲ್ಲಿ ಹೇಳಿದದು ಪರಿಶುದ್ಧ ಭಕ್ತಿ ಸೇವೆ ಅಲ್ಲ. ಎಸ್, ಹೋಲಿಸಲಾಗುವುದಿಲ್ಲ. ಓಕೆ, ಪರಿಶುದ್ಧ ಭಕ್ತಿ ಸೇವೆ ಮತ್ತು ಕೃಷ್ಣ ಭಕ್ತಿಯನ್ನು ಯಾರು ಕೂಡ ಲೌಕಿಕ ಕಾರ್ಯಗಳಿಗೆ ಹೋಲಿಸಲಾರ. ಲೌಕಿಕಕ್ಕೆ ನಾವು ಹೋಲಿಸಲಿಕ್ಕೆ ಆಗುವುದಿಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳ ಪಂಥಕ್ಕೆ ಸೇರಿದವರೆಂದು ಹೇಳಿಕೊಳ್ಳುವ ಅನೇಕ ಅನಧಿಕೃತ ಗುಂಪುಗಳಿವೆ, ತುಂಬಾ. ಇದೆಲ್ಲ ಎಂತಂದ್ರೆ ಅಪಸಂಪ್ರದಾಯಗಳು. ಯಾವುದೆಲ್ಲ ಔಲ ಬೌಲ, ಕರ್ತಬಾಜ, ಮೇಡ, ದರವೇಶ, ಸಾನಿ, ಸಖಿಬೇಕಿ, ಸ್ಮಾರ್ತ, ಜಾತಗೋಸಾನಿ, ಅತಿವಾದ, ಚೂಡದಾರಿ, ಗೌರಂಗನಾಗರಿ, ಇವರೆಲ್ಲ ಅಪಸಂಪ್ರದಾಯಗಳು.
ಸಂಪ್ರದಾಯ ಅಲ್ಲ, ಅಪಸಂಪ್ರದಾಯ. ಎಸ್, ಮಿಗಿಲಾಗಿ ಶ್ರೀ ರೂಪ ಮತ್ತು ಶ್ರೀ ಸನಾತನರೇ ಮೊದಲಾದ 6 ಜನ ಗೋಸ್ವಾಮಿಗಳ ಅಭಿಪ್ರಾಯದೊಡನೆ ಹೋಲಿಸಿ ಈ ಜಾತಿ ಗೋಸ್ವಾಮಿಗಳ ಅಭಿಪ್ರಾಯಗಳೇ ಶ್ರೇಷ್ಠ ಎಂದು ಭಾವಿಸುವವರು ಇದ್ದಾರೆ. ತುಂಬಾ ಮಂದಿ ಇದ್ದಾರೆ. ಇದು ಶ್ರೇಷ್ಠ ಅಂತ ಹೇಳುವವರಿದ್ದಾರೆ. ಇದು ಕೇವಲ ಇನ್ನೊಂದು ವಂಚನೆಯ ಪ್ರಕ್ರಿಯೆ. ಇದು ವಂಚನೆ ಅಂತೆ ಪ್ರಭುದೇವರು. ಇನ್ನು ಕೆಲವರು ಅಭಕ್ತರಿದ್ದಾರೆ. ಅವರು ಅನಧಿಕೃತ ಹಾಡುಗಳನ್ನು ರಚಿಸುತ್ತಾರೆ. ಹಣಕ್ಕಾಗಿ ನಾನಾ ದೇವಸ್ಥಾನಗಳನ್ನು ಸ್ಥಾಪಿಸುತ್ತಾರೆ. ಹಣ ಮಾಡ್ಲಿಕ್ಕೆ ದೇವಸ್ಥಾನ ಮಾಡುವಂಥದ್ದು, ಹಾಡುಗಳ ರಚನೆ ಮಾಡುವುದು ಯಾವುದು? ಅನಧಿಕೃತ. ಸಂಬಳಕ್ಕಾಗಿ ದೇವರ ವಿಗ್ರಹ ಪೂಜಿಸುತ್ತಾರೆ. ಜಾತಿ ಬ್ರಾಹ್ಮಣತ್ವವೇ ಸರ್ವಸ್ವ ಎಂದು ಅಂಗೀಕರಿಸುತ್ತಾರೆ. ಪ್ರಭುಪಾದೆಲ್ಲ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಇದೆಲ್ಲ ಟೈಟ್ ಸ್ಲ್ಯಾಪ್ ಮುಖಕ್ಕೆ. ನಾನು ಜಾತಿ ಬ್ರಾಹ್ಮಣ, ನಾನು ಜಾತಿ ಗೋಸ್ವಾಮಿ, ಈ ರೀತಿ ಹೇಳುವವರಿದ್ದಾರೆ. ಅವರು ಪರಿಶುದ್ಧ ವೈಷ್ಣವನ ಮೌಲ್ಯವನ್ನು ತಿಳಿದಿಲ್ಲ. ಅವರಿಗೆ ಗೊತ್ತಿಲ್ಲ ವೈಷ್ಣವನ ಮೌಲ್ಯ. ದ್ವಿತ್ರದಲ್ಲಿ ಸ್ಮಾರ್ತ ಬ್ರಾಹ್ಮಣ ಜಾತಿಗೆ ಸೇರಿದವರು ಸಾತ್ವತ ಪಂಚರಾತ ತತ್ವಗಳಿಗೆ ವಿರೋಧಿಗಳು. ಮಿಗಿಲಾಗಿ ಅನೇಕ ಮಾಯವಾದಿಗಳು ಐಕೇಂದ್ರಿಯ ಅನುಭವಕ್ಕೆ ಅತಿಯಾಗಿ ಅಂಟಿಕೊಂಡಿದ್ದಾರೆ. ಸ್ಮಾರ್ತ ಬ್ರಾಹ್ಮಣ. ಈಗ ಚೇತನ ಕೂಡ ಈ ನವದೀಪಲ್ಲಿರುವಾಗ ಸ್ಮಾರ್ತ ಬ್ರಾಹ್ಮಣಸ್ ಅವರೆಲ್ಲ ಎಂತ ಹೇಳುವಂಥದ್ದು, ಸಂಕೀರ್ತನೆಗೆಲ್ಲ ಅವರು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇರಲಿಲ್ಲ. ಹಾಗೆ ಅವರು ಪಂಚರಾತ ತತ್ವಗಳಿಗೆ ವಿರೋಧಿಗಳು. ನೋಡಿ, ಹಿಂದೆ ಮಾಯವಾದಿಗಳು ಹಿಂದೆ ಮುಖಾನ ಅಂಟಿಕೊಂಡಿದ್ದಾರೆ. ಇವರು ಯಾರನ್ನು ಕೃಷ್ಣ ಪ್ರಜ್ಞೆಯ ಪ್ರಚಾರದಲ್ಲಿ ಪರಿಶುದ್ಧವಾಗಿ ತೊಡಗಿಕೊಂಡ ವ್ಯಕ್ತಿಗೆ ಹೋಲಿಸಲಾಗದು. ಕೃಷ್ಣ ಪ್ರಜ್ಞೆಯಲ್ಲಿ ಯಾರು ಫುಲ್ ಟೈಮ್ ಆಗಿ ಸೇವೆ ಮಾಡ್ಲಿಕ್ಕೆ ತೊಡಗಿದಾನೆ, ಈ ಸ್ಮಾರ್ತ ಬ್ರಾಹ್ಮಣ ಮತ್ತೆ ಮಾಯವಾದಿ, ಇವರನ್ನು ಭಕ್ತನೊಟ್ಟಿಗೆ ಹೋಲಿಸಬಾರ್ದು. ಕೃಷ್ಣ ಪ್ರಜ್ಞೆ ಪ್ರಚಾರದಲ್ಲಿ ಪರಿಶುದ್ಧವಾಗಿ ತೊಡಗಿಕೊಂಡ ಅವನೊಟ್ಟಿಗೆ ಇವರನ್ನು ಹೋಲಿಸಬಾರದು. ಪ್ರತಿಯೊಬ್ಬ ಕೃಷ್ಣ ಪ್ರಜ್ಞೆ ವ್ಯಕ್ತಿಯು ಪ್ರಭುವಿನ ಸೇವೆಯಲ್ಲಿ ನಾನಾ ದಿವ್ಯ ವಿಧಾನಗಳನ್ನು ಬಳಸಿಕೊಳ್ಳಲು ಸತತವಾಗಿ ಪ್ರಯತ್ನ ಮಾಡುತ್ತಿರುತ್ತಾನೆ. ಅಂತ ಭಕ್ತನು ಈ ಎಲ್ಲ ಐಕೋಪಗಳನ್ನು ತೊರೆದು ತನ್ನ ಗುರುಗಳು ಹಾಗೂ ಶ್ರೀಧರ್ಮಾವುಗಳ ಸೇವೆಗಾಗಿ ತನ್ನನ್ನು ಸಂಪೂರ್ಣವಾಗಿ ಮುಡಿಪಾಗಿ ಇಟ್ಟುಕೊಳ್ಳುತ್ತಾನೆ. ಭಕ್ತಿ ಅಂತ ಮಾಡುವಂಥದ್ದು ಅವನ ಲೈಫನ್ನು ಪ್ರಭುಪಾದ ಮತ್ತೆ ಚೇತನ್ ಮಹಾಪ್ರಭುಗೆ ಡೆಡಿಕೇಟ್ ಮಾಡಿದ್ದಾನೆ. ಮುಡಿಪಾಗಿ ಇಟ್ಟುವುದಂದ್ರೆ ಡೆಡಿಕೇಟ್ ಮಾಡುವಂಥದ್ದು. ಅವನು ಪರಿಪೂರ್ಣ ಬ್ರಹ್ಮಚಾರಿ ಆಗಿರ್ಬೋದು, ಆತ್ಮ ಸಂಯಮಿಯಾದ ಗೃಹಸ್ಥನಾಗಿರ್ಬೋದು, ನಿಯಮಬದ್ಧನಾದ ವಾನಪ್ರಸ್ಥನಾಗಿರ್ಬೋದು, ಅಥವಾ ವಿರಾಗಿಯಾದ ತ್ರಿದಂಡಿ ಸನ್ಯಾಸಿ ಆಗಿರ್ಬೋದು. ಯಾರೇ ಆಗಿರ್ಬೋದು, ಬ್ರಹ್ಮಚಾರಿ ಆಗಿರ್ಬೋದು, ಗೃಹಸ್ಥನಾಗಿರ್ಬೋದು, ವಾನಪ್ರಸ್ಥ ಆಗಿರ್ಬೋದು, ಸನ್ಯಾಸಿ ಆಗಿರ್ಬೋದು. ಆದ್ರೆ ಅವ್ರು ಡೆಡಿಕೇಟ್ ಮಾಡಿದ್ದಾನೆ ಲೈಫನ್ನು. ಅದು ಮುಖ್ಯವಲ್ಲ. ನೋಡಿ, ಇಲ್ಲಿ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಮುಖ್ಯವಲ್ಲ. ಅವ ಡೆಡಿಕೇಟ್ ಮಾಡಿದ್ರೆ ಆಯ್ತು ಅಷ್ಟೇ. ಕಪಟಿ ಆಧ್ಯಾತ್ಮಿಕವಾದಿಗೂ ಪರಿಶುದ್ಧ ಭಕ್ತನಿಗೂ ಹೋಲಿಕೆ ಮಾಡಲಾಗದು. ಯಾವಾಗ್ಲೂ ಶುದ್ಧ ಭಕ್ತನಿಗೆ ಮತ್ತೆ ಈ ಕಪಟಿ ಆಧ್ಯಾತ್ಮಿಕವಾದಿಗೆ ಹೋಲಿಸಬಾರದು. ಒಬ್ಬ ವ್ಯಕ್ತಿಯು ತನ್ನದೇ ಆದ ಪೂಜಾ ವಿಧಾನವನ್ನು ಕಂಡುಹಿಡಿದುಕೊಳ್ಳಬಹುದು ಎಂದು ವಾದ ಮಾಡಲಾಗದು. ನೆಕ್ಸ್ಟ್, ಈ ಶ್ಲೋಕಕ್ಕೆ ಭಾವಾರ್ಥವನ್ನು ಬರೆಯುವಾಗ ದಿವ್ಯ ರಸಗಳಾದ ಶಾಂತ, ದಾಸ್ಯ, ಸಾಕ್ಯ, ವಾತ್ಸಲ್ಯ ಮತ್ತು ಮಾಧುರ್ಯಗಳ ಸ್ಥಾನವನ್ನು ಹೋಲಿಸಿ ವಿವರಣೆ ನೀಡುವುದು ಅಗತ್ಯ. ಎಲ್ಲ ರಸಗಳು ದಿವ್ಯ ನೆಲೆಸಿದವು. ನೋಡಿ, ಶಾಂತ ಆಗ್ಲಿ, ದಾಸ್ಯ ಆಗ್ಲಿ, ವಾತ್ಸಲ್ಯ, ಸಾಕ್ಯ, ವಾತ್ಸಲ್ಯ, ಮಾಧುರ್ಯ ಎಲ್ಲ ದಿವ್ಯ ಅಂದ್ರೆ ಟ್ರಾನ್ಸ್ಡೆಂಟಲ್ ನೆಲೆಯಲ್ಲಿ ಉಂಟು. ಪರಿಶುದ್ಧ ಭಕ್ತನು ಇವುಗಳಲ್ಲಿ ಒಂದನ್ನು ಆಶ್ರಯಿಸಿ ತಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸುತ್ತಾರೆ. ಪರಿಶುದ್ಧ ಭಕ್ತ ಯಾವುದೋ ಒಂದರಲ್ಲಿ ಇರ್ತಾನೆ. ದೃಢದಲ್ಲಿ ವ್ಯಕ್ತಿಯು ಐಕ ವ್ಯಾಮೋಹದಿಂದ ಸಂಪೂರ್ಣವಾಗಿ ಪರಿಶುದ್ಧನಾದಾಗ ಮಾತ್ರ ಅಂತ ಆಧ್ಯಾತ್ಮಿಕ ರಸಗಳಲ್ಲಿ ಆಶಯವನ್ನು ಪಡೆಯಬಹುದು. ನೋಡಿ, ಯಾವಾಗ ಐಕ ವ್ಯಾಮೋಹದಿಂದ ನಾವು ದೂರ ಆಗ್ಬೇಕು, ಆಗ ಮಾತ್ರ ಈ ರಸವನ್ನು ಅನುಭವಿಸ್ಲಿಕ್ಕೆ ಆಗ್ತದೆ. ಇಲ್ಲದಾಗುವುದಿಲ್ಲ. ಹೇಗೆಂದ್ರೆ ಪ್ರಭುದಿರುವಂತದ್ದು, ಕೃಷ್ಣ ಕಾನ್ಶಿಯಸ್ನೆಸ್ ಅಂಡ್ ಸೆನ್ಸ್ ಗ್ರಾಟಿಫಿಕೇಶನ್ ವಿಲ್ ನಾಟ್ ಗೋ ಇಲ್ ಟುಗೆದರ್. ಕೃಷ್ಣ ಪ್ರಜ್ಞೆ ಮತ್ತೆ ಇಂದ್ರಿಯ ಸುಖ ಒಟ್ಟೊಟ್ಟಿಗೆ ಹೋಗುವುದಿಲ್ಲ. ಈಗ ನೀವು ಕಟ್ಟಿಗೆ ಒತ್ತಿಸ್ತೀರಿ, ಮತ್ತೆ ನೀವು ನೀರು ಹಾಕ್ತೀರಿ, ಎಂತ ಆಗ್ತದೆ? ಒತ್ತದ ಕಟ್ಟಿಗೆ ಇಲ್ಲ. ಅದೇ ರೀತಿ ಇಲ್ಲಿ ಕೂಡ ಅದನ್ನೇ ಹೇಳುವಂಥದ್ದು.
ವ್ಯಕ್ತಿಯು ಐಹಿಕ ವ್ಯಾಮೋಹದಿಂದ ಸಂಪೂರ್ಣವಾಗಿ ಪರಿಶುದ್ಧನಾದಾಗ ಅವ ಯಾವುದಾದ್ರು 5 ರಸದಲ್ಲಿ ಇರ್ತಾನೆ, ಪಡೆಯಬಹುದು. ವ್ಯಕ್ತಿಯು ಐಹಿಕ ವ್ಯಾಮೋಹಗಳಿಂದ ಸಂಪೂರ್ಣವಾಗಿ ಮುಕ್ತನಾದಾಗ ದಿವ್ಯ ರಸಗಳ ಭಾವನೆಗಳು ಅವನ ಹೃದಯದಲ್ಲಿ ಜಾಗೃತಗೊಳ್ಳುತ್ತದೆ. ಅದಕ್ಕೆ ಪ್ರಭು ಹೇಳ್ತಾರೆ, ಐಹಿಕದಲ್ಲಿ ನೀವು ಆಸಕ್ತಿ ಮಾಡಬೇಡಿ, ಐಹಿಕ ವ್ಯಾಮೋಹದಿಂದ ಈಚೆ ಬನ್ನಿ, ಮುಕ್ತರಾಗಿ, ಮತ್ತೆ ನಿಮ್ಗೆ ರಸಗಳ ಭಾವನೆ ಹೃದಯದಲ್ಲಿ ಜಾಗೃತ ಆಗ್ತದೆ. ಇದಕ್ಕೆ ಹೇಳುವಂಥದ್ದು ಸ್ವರೂಪ ಸಿದ್ಧಿ. ಈ ಸ್ಟೇಜಿಗೆ ಸ್ವರೂಪ ಸಿದ್ಧಿ. ಪರಮ ಪ್ರಭುವಿನೊಡನೆ ವ್ಯಕ್ತಿಯ ಶಾಶ್ವತ ಸಂಬಂಧದ ಪರಿಪೂರ್ಣತೆ. ನಮ್ಗೆ ಎಲ್ಲರಿಗೂ ಒಂದು ಸಂಬಂಧ ಉಂಟು, 5ರಲ್ಲಿ ಒಂದುಂಟು. ನಾವು ಶಾಂತ, ದಾಸ್ಯ, ಸಾಕ್ಯ, ವಾತ್ಸಲ್ಯ, ಮಾಧುರ್ಯ. ಶಾಂತ, ದಾಸ್ಯ, ಸಾಕ್ಯ, ವಾತ್ಸಲ್ಯ, ಮಾಧುರ್ಯ. ಈಗ ನಮ್ಗೆ ಗೊತ್ತಿಲ್ಲ, ನಮ್ಮ ಸ್ವರೂಪ ಸಿದ್ಧಿ ಈಗ ಅವ್ಯಕ್ತನಾಗ್ಲಿಲ್ಲ, ಆದ್ರೆ ಉಂಟು. ಪರಮ ಪ್ರಭುವಿನೊಡನೆ ಶಾಶ್ವತ ಸಂಬಂಧವಾದ ಸ್ವರೂಪ ಸಿದ್ಧಿಯ ದಿವ್ಯ ರಸಗಳಲ್ಲಿ ಯಾವುದು ಒಂದರಲ್ಲಿ ಸ್ಥಿರವಾಗಿರಬಹುದು, ಯಾವುದೋ ಒಂದು ಕೂಡ ಆಗ್ತದೆ. ಅವುಗಳಲ್ಲಿ ಪ್ರತಿಯೊಂದು ಇನ್ನೊಂದರಷ್ಟು ಪರಿಪೂರ್ಣವಾದದ್ದು. ಎಲ್ಲವೂ ಪರಿಪೂರ್ಣ, 5ರಲ್ಲಿ 5 ಕೂಡ ಪರಿಪೂರ್ಣ. ಆದರೆ ನಿಷ್ಪಕ್ಷಪಾತವಾಗಿ ತೌಲನಿಕ ಅಧ್ಯಯನ ಮಾಡಿದರೆ ತಟಸ್ಥ ರಸಕ್ಕಿಂತ ದಾಸ್ಯ ರಸ ಉತ್ತಮ ಎಂದು ತೋರುತ್ತದೆ. ತಟಸ್ಥಗಿಂತ ದಾಸ ಉತ್ತಮ ಅಂದ್ರೆ ಸಖ್ಯ ರಸ ದಾಸ್ಯ ರಸಗಿಂತ ಉತ್ತಮ ಅಂದ್ರೆ ತಟಸ್ಥನ ಶಾಂತ, ಶಾಂತಗಿಂತ ದಾಸ್ಯ. ಹಾಗೆ ನೆಕ್ಸ್ಟ್ ಹೇಳುವಂಥದ್ದು ಸಖ್ಯ ದಾಸ್ಯಕ್ಕಿಂತ ಉತ್ತಮ, ವಾತ್ಸಲ್ಯ ರಸವು ಸಖ್ಯಕ್ಕಿಂತ ಉತ್ತಮ. ಇವೆಲ್ಲ ರಸಗಳಿಂದ ಮಿಗಿಲಾದದ್ದು ಮಾಧುರ್ಯ. ಅಂದ್ರೆ ಶಾಂತದಲ್ಲಿ ಶಾಂತ ಇರುವಂಥದ್ದು, ದಾಸ್ಯದಲ್ಲಿ ಅಂತ ಹೇಳುವಂಥದ್ದು, ಶಾಂತರಸದಲ್ಲಿ ದಾಸ್ಯ ಕೂಡ ಉಂಟು, ಸೇವಕ. ದಾಸ್ಯದಲ್ಲಿ ದಾಸ್ಯ ಉಂಟು, ಸಾಕ್ಯದಲ್ಲಿ ದಾಸ್ಯ ಉಂಟು, ಸಾಕ್ಯ ಉಂಟು. ವಾತ್ಸಲ್ಯದಲ್ಲಿ ವಾತ್ಸಲ್ಯ, ಸಾಕ್ಯ, ದಾಸ್ಯ. ಮಾಧುರ್ಯದಲ್ಲಿ ಎಲ್ಲ ಉಂಟು. ಯಾವುದು? ದಾಸ್ಯ, ಸಾಕ್ಯ, ವಾತ್ಸಲ್ಯ, ಮಾಧುರ್ಯ. ಹಾಗಾಗಿ ಇವೆಲ್ಲ ರಸಗಳಿಂದ ಮಿಗಿಲಾದದ್ದು ಮಾಧುರ್ಯ ರಸ ಎಂದು ತೋರುತ್ತದೆ. ಆದರೆ ಇವೆಲ್ಲವೂ ಆಧ್ಯಾತ್ಮಿಕವಾಗಿ ಒಂದೇ ನೆಲೆಯಲ್ಲಿ ಸ್ಥಿತವಾಗಿದೆ. ಇದೆಲ್ಲವೂ ಆಧ್ಯಾತ್ಮಿಕ, ಎಲ್ಲ ರಸಗಳು. ಏಕೆಂದರೆ ಪರಿಪೂರ್ಣದ ಈ ಪ್ರೇಮ ಸಂಬಂಧಗಳೆಲ್ಲ ಕೃಷ್ಣ ಎಂಬ ಒಂದು ಕೇಂದ್ರ ಬಿಂದುವನ್ನು ಆಧರಿಸಿದೆ. ದೊಡ್ಡ ಭಾವಾರ್ಥ. ದೇವತೆಗಳನ್ನು ಆರಾಧನೆಯಿಂದ ವ್ಯಕ್ತಿಯು ಪಡೆಯುವ ಭಾವನೆಗಳಿಗೆ ಈ ರಸಗಳನ್ನು ಹೋಲಿಸಲಾಗದು. ದೇವತಾರಾಧನೆಯಲ್ಲಿ ನಮ್ಗೆ ಈ ಭಾವ ರಸಗಳನ್ನು ಹೋಲಿಸಲಿಕ್ಕೆ ಆಗುವುದಿಲ್ಲ. ಕೃಷ್ಣನು ಏಕ, ಆದರೆ ದೇವತೆಗಳು ನಾನಾ ಬಗೆ. ಅವರು ಐಹಿಕ, ದೇವತೆಗಳು ಐಹಿಕ. ಅಂದ್ರೆ ಕೃಷ್ಣನ ಕುರಿತ ಪ್ರೇಮವನ್ನು ನಾನಾ ಬಗೆಯ ದೇವತೆಗಳಿಗೆ ತೋರುವ ಐಹಿಕ ಪ್ರೇಮದೊಡನೆ ಹೋಲಿಸಲಾಗದು. ಕೃಷ್ಣನ ಇದನ್ನು ಐಹಿಕ ದೇವತೆಗಳೆದುರು ನಾವು ಹೋಲಿಸಲಿಕ್ಕೆ ಆಗುವುದಿಲ್ಲ. ಮಾಯಾವಾದಿಗಳು ಐಹಿಕನಲ್ಲಿರುವುದರಿಂದ ಶಿವ ಅಥವಾ ದುರ್ಗಿಯನ್ನು ಆರಾಧಿಸಬೇಕೆಂದು ಹೇಳುತ್ತಾರೆ. ಮಾಯಾವಾದಿಗಳು ಒಂದಿದೆ, ಶಿವೆಲ್ಲ ದುರ್ಗಿ ದೇವಿ. ಕಾಳಿ ಮತ್ತು ಕೃಷ್ಣನ ಆರಾಧನೆ ಎರಡೂ ಒಂದೇ ಎಂದು ಹೇಳುತ್ತಾರೆ. ಈ ಬೆಂಗಾಲದಲ್ಲಿ ಕಾಳಿ ಪೂಜಾ, ಅವರೊಂದು ಕೃಷ್ಣ ಕಾಳಿ ಎರಡು ಒಂದೇ. ಆದರೆ ಆಧ್ಯಾತ್ಮಿಕ ನೆಲೆಯಲ್ಲಿ ದೇವತೆಗಳ ಆರಾಧನೆ ಇಲ್ಲ. ಅಲ್ಲಿ ಪೂಜಾ ಹರನಾದ ವಸ್ತು ಕೃಷ್ಣನೊಬ್ಬನೇ. ಆಧ್ಯಾತ್ಮಿಕ ನೆಲೆಯಲ್ಲಿ ಕೃಷ್ಣ ಮಾತ್ರ, ಕೃಷ್ಣನ ಪೂಜೆ ಮಾಡುವಂಥದ್ದು. ಆದ್ದರಿಂದ ಶಾಂತರಸ ಅಥವಾ ದಾಸ್ಯರಸ, ವಾತ್ಸಲ್ಯ ರಸ ಅಥವಾ ಮಾಧುರ್ಯ ರಸಗಳಲ್ಲಿರುವ ಭಕ್ತರ ನಡುವೆ ಏನು ವ್ಯತ್ಯಾಸವಿಲ್ಲವಾದರೂ ಈ ನಾನಾ ದಿವ್ಯ ಸ್ಥಾನಗಳಿರುವ ಪ್ರೇಮದ ಗಾಢತೆಯ ತುಲಾತ್ಮ ಅಧ್ಯಯನವನ್ನಂತೂ ಮಾಡಬಹುದು. ನೋಡಿ, ಅಂದ್ರೆ ವೃಂದಾವನದಲ್ಲಿ ಶಾಂತರಸದಲ್ಲಿರುವ ಎಲ್ಲ ಪಕ್ಷಿಗಳು, ಪ್ರಾಣಿಗಳು, ದಾಸ್ಯರಸದಲ್ಲಿರುವವರು, ಮತ್ತೆ ಸಾಕ್ಯ ರಸದಲ್ಲಿರುವವರು, ವಾತ್ಸಲ್ಯ ರಸದಲ್ಲಿರುವವರು, ಮಾಧುರ್ಯ ರಸದಲ್ಲಿರುವವರು ಎಲ್ಲರೂ ಟ್ರಾನ್ಸೆಂಡೆಂಟಲ್ ಇದರಲ್ಲಿದ್ದಾರೆ, ದಿವ್ಯವಾದ ನೆಲೆಯಲ್ಲಿದ್ದಾರೆ. ಅದರಲ್ಲಿ ಎಂತ ಹೇಳೋದು, ಇದು ಕಡಿಮೆ ಅದು ಜಾಸ್ತಿ ಆಗಿ ಹೇಳುವಾಗೆಲ್ಲ. ಆದ್ರೆ ಟಾಪ್ ಮೋಸ್ಟ್ ಅಂತಂದ್ರೆ ಪ್ರೇಮ, ಮಾಧುರ್ಯ, ಏನು ವ್ಯತ್ಯಾಸವಿಲ್ಲವಾದರೂ ಈ ನಾನಾ ದಿವ್ಯ
ಸ್ಥಾನಗಳಿರುವ ಪ್ರೇಮದ ಗಾಢತೆಯ ತುಲನಾತ್ಮಕ ಅಧ್ಯಯನವಂತೂ ಮಾಡಬಹುದು. ಉದಾಹರಣೆಗೆ ದಾಸ್ಯ ರಸವು ಶಾಂತ ರಸಕ್ಕಿಂತ ಉತ್ತಮ ಎಂದು ಹೇಳಬಹುದು. ಆದರೂ ಅವರೆರಡರಲ್ಲೂ ದೇವರನ್ನು ಕುರಿತು ದಿವ್ಯ ಪ್ರೇಮ ಇದೆ. ಶಾಂತದಲ್ಲಿ ಕೂಡ ಉಂಟು, ದಾಸ್ಯದಲ್ಲಿ ಕೂಡ ಉಂಟು ಪ್ರೇಮ. ಆದ್ರೆ ಅದಕ್ಕಿಂತ ಅದು ಉತ್ತಮ. ಆದ್ರೆ ಇದರ ಅರ್ಥ ಎಂತ? ಅದು ಲೋವೇಶ್ ಅಂತ ಅಲ್ಲ, ಲೋವೇಶ್ ಅಂತಲ್ಲ. ಅದಕ್ಕೆ ಒಂದಕ್ಕಿಂತ ಇನ್ನೊಂದು ಉತ್ತಮ. ಎರಡರಲ್ಲೂ ಪ್ರೇಮ ಉಂಟು. ಅದೇ ರೀತಿಯಲ್ಲಿ ಸತ್ಯದ ರಸದಲ್ಲಿರುವ ದೇವೋತ್ತಮನ ಪ್ರೇಮವು ಶಾಂತ ರಸ ಮತ್ತು ದಾಸ್ಯ ರಸದಲ್ಲಿರುವ ದೇವೋತ್ತಮ ಪ್ರೇಮಕ್ಕಿಂತ ಉತ್ತಮ ಎಂದು ಹೇಳಬಹುದು. ಹಾಗೆ ವಾತ್ಸಲ್ಯ ರಸದಲ್ಲಿರುವ ದೇವೋತ್ತಮನ ಪ್ರೇಮವು ಸತ್ಯ ರಸದಲ್ಲಿರುವ ಪ್ರೇಮಕ್ಕಿಂತ ಉತ್ತಮ ಎಂದು ಹೇಳಿದಂತೆ, ಮಾಧುರ್ಯ ರಸದಲ್ಲಿರುವ ದೇವೋತ್ತಮನ ಕುರಿತು ಪ್ರೇಮವು ವಾತ್ಸಲ್ಯ ರಸಕ್ಕಿಂತ ಶ್ರೇಷ್ಠವಾದ. ಹಾಗೆ ಇಲ್ಲಿ ನಾವು ತಿಳಿಬಹುದಂತಂದ್ರೆ, ಶಾಂತಗಿಂತ ದಾಸ್ಯ ಉತ್ತಮ, ದಾಸ್ಯಕ್ಕಿಂತ ಸಾಕ್ಯ, ಸಖ್ಯಕ್ಕಿಂತ ವಾತ್ಸಲ್ಯ, ವಾತ್ಸಲ್ಯಕ್ಕಿಂತ ಮಾಧುರ್ಯ. ದೇವೋತ್ತಮನನ್ನು ಕುರಿತ ವಿವಿಧ ಪ್ರೇಮಗಳನ್ನು ಕುರಿತ ವಿಶ್ಲೇಷಣೆಯನ್ನು ತಜ್ಞರಾದ ಆಚಾರ್ಯರು ಮಾಡಿದ್ದಾರೆ. ಅವರೆಲ್ಲ ದಿವ್ಯ ನೆಲೆಯಲ್ಲಿ ಭಕ್ತನ ಸೇವೆಯನ್ನು ಕುರಿತು ಎಲ್ಲ ತಿಳಿದಿದ್ದಾರೆ. ದುರದೃಷ್ಟವಶ ಪರಿಶುದ್ಧ ಪ್ರೇಮದ ದಿವ್ಯ ನೆಲೆಯನ್ನು ಅರ್ಥ ಮಾಡಿಕೊಳ್ಳದ ಅನಾನುಭವಿಗಳಾದ ಮತ್ತು ಅನಧಿಕೃತಗಳಾದ ವ್ಯಕ್ತಿಗಳು ದಿವ್ಯ ಪ್ರಕ್ರಿಯೆಯಲ್ಲಿ ಏನೋ ಐಕ ದೋಷವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಾರೆ. ತುಂಬಾ ಮಂದಿ ಇದ್ದಾರೆ ಈ ಸೋಕಾಲ್ಡ್ ಜನರಲ್ಲಿ. ಅವರೆಲ್ಲ ಫಾಲ್ಟ್ ಫೈಂಡ್ ಔಟ್ ಮಾಡುವಂತ ಯಾವುದಲ್ಲಿ? ಈ ದಿವ್ಯ ಪ್ರಕ್ರಿಯೆಯಲ್ಲಿ ಮಾಡ್ತಾರೆ. ಇದು ಕೇವಲ ಆಧ್ಯಾತ್ಮಿಕವಾಗಿ ಅನಾನುಭವಿಗಳಾದವರ ಉದ್ದತ ವರ್ತನೆ ಸರಿ. ಇವರೆಲ್ಲ ಆಧ್ಯಾತ್ಮಿಕದಲ್ಲಿ ಅನಾನುಭವಿ, ಅಂದ್ರೆ ಅನುಭವಿ ಅಲ್ಲ ಅಂತ ಛಿದ್ರಾನ್ವೇಷಣೆಯು ದುರದೃಷ್ಟಶಾಲಿ. ಲೌಕಿಕ ಜಗಳಕೋರರ ಲಕ್ಷಣವೇ ಸರಿ. ಹರೇ ಕೃಷ್ಣ. ಪ್ರಶ್ನೆ ಕೇಳಬಹುದು. ಹರೇ ಕೃಷ್ಣ. ಪ್ರಶ್ನೆ ಉಂಟಾ? ಪ್ರಶ್ನೆದಲ್ಲಿ ಹ್ಯಾಂಡ್ ರೈಸ್ ಮಾಡಿ. ಎಸ್ ರಾಘವ ಅವರೇ, ಹರೇ ಕೃಷ್ಣ, ಹೇಳಿ. ಹರೇ ಕೃಷ್ಣ ಪ್ರಭು. ಪ್ರಭು, ನೀವು ಒಂದು ವಿಚಾರ ಹೇಳಿದ್ರಿ, ಇದು ಹಣಕ್ಕಾಗಿ ದೇವಸ್ಥಾನಗಳಲ್ಲಿ ಪೂಜೆ ಮಾಡಬಾರ್ದು, ಅದು ಆಧ್ಯಾತ್ಮಿಕತೆ ಅಲ್ಲ, ಭಕ್ತಿ ಅಲ್ಲ ಅಂತ. ಬಟ್ ಈಗ ಈ ಭೌತಿಕ ಪ್ರಪಂಚದಲ್ಲಿ 100% ಎಲ್ಲರೂ ಹಾಗೆ ಇದ್ದಾರೆ ಪ್ರಭು. ಪ್ರತಿ ಒಂದು ದೇವತೆಗಳ ಅರ್ಚನೆ ಮಾಡೋ ಪೂಜಾರಿಗಳು ಆ ಸಂಬಳಕ್ಕೆ ಅವ್ರು ಪೂಜೆ ಮಾಡೋದು. ಸೊ 2 ತಿಂಗಳ ಸಂಬಳ ಕೊಟ್ಲೆ 3 ತಿಂಗಳು ದೇವಸ್ಥಾನ ಬಾಗ್ಲ ಹಾಕೊಂಡು ಹೋಗ್ತಾರೆ. ಅವ್ರು ಯಾವ ದೇವತೆಗೂ ನೋಡಲ್ಲ, ಏನು ನೋಡೋದಿಲ್ಲ. ಬಟ್ ಜನ ಅವ್ರು ಹೇಳೋದನ್ನೇ ಎಲ್ಲಾರು ಕೇಳ್ತಾರೆ ಪ್ರಭು. ನಾವೇನಾದ್ರೂ ಹೇಳಕ್ ಹೋದ್ರೆ, ಇಲ್ಲ ಈಗ ಮಾಡ್ಬಾರ್ದು, ನೀವು ದುಡ್ಡುಗೋಸ್ಕರ ಆಗಿ ಮಾಡೋಗಿಲ್ಲ, ನೀವು ಮಾಡಿ ಅಂದ್ರೆ, ಇಲ್ಲಪ್ಪ ನಮ್ಮ ಹೆಂಡತಿ ಮಕ್ಕಳಿಗೆ ಊಟ ಹಾಕೋರು ಯಾರಿಲ್ಲ, ನಮ್ಗೆ ಇದೇ ಉದ್ಯೋಗ, ಇದೇ ನಮ್ಮ ಜೀವನ ಸಾಕಾಗೋದು ಅಂತ ಹೇಳ್ತಾರೆ ಪ್ರಭು. ಸೊ ಅಂದ್ರೆ ಅವ್ರಿಗೆಲ್ಲ ಹೇಗೆ ಪ್ರಭು ಇದೆಲ್ಲ ಲೈಕ್ ಅಂದ್ರೆ ಈ ವಿಚಾರಗಳೆಲ್ಲ ಯಾಕೆ ಯಾರು ಒಪ್ಕೊಳ್ಳೋದಿಲ್ಲ ಸತ್ಯನ ಹೇಳಿದ್ರೆ? ನೋಡಿ, ವಿಚಾರವನ್ನು ಅವರು ಒಪ್ಪದಿದ್ರೆ ಈ ವಿಚಾರ ಸುಳ್ಳು ಅಂತ ಅಲ್ಲ, ಇದು ಫ್ಯಾಕ್ಟ್. ಒಪ್ಪದಿರುವಂತದ್ದು ಫ್ಯಾಕ್ಟ್, ಸತ್ಯಸಂಗತಿ. ಹೀಗೆ ಜನರಿಗೆ ಸತ್ಯಸಂಗತಿ ಬೇಡ. ಹಾಗಾಗಿ ಇಲ್ಲಿ ಹೇಳುವಂತದ್ದು ಇದು ಪ್ಯೂರ್ ಡಿವೋಷನ್ ಸರ್ವಿಸ್ ಬಗ್ಗೆ ಹೇಳುವಂತದ್ದು. ಪ್ಯೂರ್ ಡಿವೋಷನ್ ಸರ್ವಿಸ್ ಅಲ್ಲಿ ಈ ರೀತಿ ಎಲ್ಲ ಇಲ್ಲ. ಔಟ್ ಆಫ್ ಲವ್ ಮಾಡುವಂತದ್ದು. ಔಟ್ ಆಫ್ ಲವ್ ಎಂತ ಲವ್ ಜನರಿಗೆ ಎಂತಂದ ಗೊತ್ತಿಲ್ಲ, ಮತ್ತೆ ಲವ್ ಹೇಗೆ ಮಾಡುವಂತದ್ದು ಗೊತ್ತಾಗ್ಬೇಕಲ್ಲ. ಹೇಗಂದ್ರೆ ಲವ್ ಎಂತಂದ ಗೊತ್ತಾಗ್ಬೇಕಲ್ಲ. ಈಗ ಒಬ್ಬನಿಗೆ ಲವ್ ಎಂತಂದನೇ ಗೊತ್ತಿಲ್ಲ, ಮತ್ತೆ ಅವ ಲವ್ ಎಂತ ಮಾಡುವಂತದ್ದು. ಫಸ್ಟ್ ಆಫ್ ಆಲ್ ಲವ್ ಎಂತಂದು ಗೊತ್ತಾಗ್ಬೇಕು, ಮತ್ತೆ ಲವ್ ಮಾಡ್ಬೋದು. ಹಾಗೆ ಜನರಿಗೆ ಪ್ರೀತಿ ಅಂತಂದು ಗೊತ್ತಿಲ್ಲ, ಮತ್ತೆ ಹೇಗೆ ಪ್ರೀತಿ ಮಾಡುವಂಥದ್ದು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಜನರಿಗೆ ಆ ಕಾನ್ಶಿಯಸ್ನೆಸ್ ಅಲ್ಲಿ ಇಲ್ಲ, ಅವರಿಗೆ ಇದು ಅರ್ಥವಾಗುದಿಲ್ಲ. ಅದಕ್ಕೆ ಇದು ಚೈತನ್ಯ ಚರಿತಾಮೃತ ಆಗ್ಲಿ, ಭಕ್ತರ ಸಂಸ್ಥೆ, ಇದು ತುಂಬಾ ಅಡ್ವಾನ್ಸ್ಡ್, ಮಾಮೂಲಿ ಜನರಿಗೆ ಅರ್ಥವಾಗುವ ಪುಸ್ತಕ ಅಲ್ಲ.
ಹಾ, ಹರೇ ಕೃಷ್ಣ. ಹರೇ ಕೃಷ್ಣ. ಭಕ್ತಿ ಸೇವೆಯಲ್ಲಿ ಅಡ್ವಾನ್ಸ್ಡ್ ಇದು, ಅಂದ್ರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಭಗವಂತನಿಗೆ ಸೇವೆ ಮಾಡುವಂಥದ್ದು. ಹರೇ ಕೃಷ್ಣ. ಬೇರೆ ಯಾರ ಪ್ರಶ್ನೆ ಉಂಟಾ? ಹರೇ ಕೃಷ್ಣ ಪ್ರಶ್ನೆ ಇದ್ದಲ್ಲಿ ಕೇಳಬಹುದು. ಹ್ಯಾಂಡ್ ರೈಸ್ ಮಾಡಬಹುದು ಯಾವ್ದು ಪ್ರಶ್ನೆ ಇದ್ದಲ್ಲಿ. ಹರೇ ಕೃಷ್ಣ. ಯಾವ್ದು ಪ್ರಶ್ನೆ ಇಲ್ಲದ್ರೆ ನಾವು ಮುಕ್ತಾಯ ಮಾಡುವ. ವಂಶಕಲ್ಪತರು ವಿಶ್ವ ಕೃಪಾ ಸಿಂಧು